ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖ ದವಗೆ ಗಣಪಗೆ ಗಜಮುಖ ದವಗೆ ಗಣಪಗೆ ಚಲ್ವ ತ್ರಿಜಗ ವಂದಿತೆಗೆ ಆರತಿಯ ತೀರ ಆರತಿ ಬೆಳಗಿರ ಆರತಿ ಎತ್ತರ ಗಜಮುಖ ಗಜಮುಖದವಗೆ ಗಣಪಗೆ ಕರದೋಳು ಪರಶು ಪಾಶಾಂಕುಶಧರಗೆ ಹರುಷದಿ ಭಕ್ತರ ಪೊರಬವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಪರಮ ಪುರುಷ ವಿಶ್ವಮೂರ್ತಿಯ
ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಸ್ಥಿರಚರಾದಿ ಪ್ರಾಣಿ ಹೃದಯದಿ ಸ್ಥಿರಚರಾದಿ ಪ್ರಾಣಿ ಹೃದಯದಿ ವಾಸವಾಗಿರುವ ಭಜಕರಂತರಂಗದಿ ವಾಸವಾಗಿರುವ ಭಜಕರಂತರಂಗದಿ ಸ್ಥಿರಚರಾದಿ ಪ್ರಾಣಿ ಹೃದಯದಿ ವಾಸವಾಗಿರುವ ಭಜಕರಂತರಂಗದಿ ಕರುಣನಿಧಿಗೆ ವೇದ ಉಂಡೆ ಶರಣಳೆಂಬ ಮಮತೆಯೊಳಗೆ ಕರುಣನಿಧಿಗೆ ಭೇದ ಉಂಡೆ ಶರಣಳೆಂಬ ಮಮತೆಯೊಳಗೆ ಬರದ ನಿಲನು ಕರೆಸು ಬೇಗ ತುರಗ ಅವನಿಗರ್ಪಿಸುವನು ತುರಗ ಅವನಿಗರ್ಪಿಸುವನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲ ನಾನು ಪರಮ ಪುರುಷ ವಿಶ್ವಮೂರ್ತಿಯ ತಾಯೆ ದುರ್ಗಾಂಬಿಕೆ ಮಂದಾರ್ತಿಯಂಬಿಕೆ ತಾಯೇ ದುರ್ಗಾಂಬಿಕೆ ಮಂದಾರ್ತಿಯಂಬಿಕೆ ತಾಯನಿ ಏಳವ್ವ ಬೆಳಗಾಯಿತು ತಾಯನಿ ಏಳವ್ವ ಬೆಳಗಾಯಿತು ಸುಜನಾ ಸುದೇವನ ಪೊರೆದಿಹ ಮಾತೆಯೇ ಸುಜನಾ ಸುದೇವನ ಪೊರೆದಿಹ ಮಾತೆಯೇ ಭಕ್ತರಿಂದಲೇ ನೀನು ಹರಿವಾಣ ನೈವೇದ್ಯ ಕೈಗಳುವೆ
ಭಕ್ತರಿಂದಲೇ ನೀನು ಹರಿವಾಣ ನೈವೇದ್ಯ ಕೈಗೊಳ್ಳುವೆ. ಮಾರನಯ್ಯನ ಮಾತ ಮೀರದ ಗೋಕುಲ ಭೂವರಣ್ಯನ ಉದರದೋಳು ಹುಟ್ಟಿ ಧೀರ ಕೌಸಗೆ ತನ್ನ ಘೋರ ರೂಪವ ತೋರಿ, ಧೀರ ಕೌಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಧರೆಗೆ, ಹಾರಿದೆ ಗಗನಕ್ಕೆ ಸೇರಿದೆ ಧರೆಗೆ. ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನು, ಮಹಾದೇವಿಯೇ ಪಾಡುತ್ತ ಬೇಡುವೆನು. ತಾಯೆ ದುರ್ಗಾಂಬಿಕೆ ಕಮಲಶಿಲೆಯಂಬಿಕೆ ತಾಯನಿ ಏಳವ್ವ ಬೆಳಗಾಯಿತು, ತಾಯನಿ ಏಳವ್ವ ಬೆಳಗಾಯಿತು. ಗಜವರವದನ ಸುಶೋಭಿತಗೆ ಜಗಭೂಷಣ ಲಂಬೋದರಗೆ ಸುಜನೋದ್ಧಾರಗೆ ತ್ರಿದಗ ಸಮೂರ್ತಿಗೆ ಭಜಕ ಮನೋರಥ ಪೂರಕಗೆ ಮಂಗಲಂ ನಿತ್ಯ ಶುಭ ಮಂಗಲಂ, ಮಂಗಲಂ ನಿತ್ಯ ಜಯ ಮಂಗಲಂ, ಮಂಗಲಂ ನಿತ್ಯ ಶುಭ ಮಂಗಲಂ. ನಮಸ್ಕಾರ. ನಾನು ನಾಗರತ್ನಜ್ಜಿ. ನನ್ನ ಗುರುಗಳಾದಂತಹ ಶ್ರೀಯುತ ಕಟೀಲು ಸಿತ್ಲ ರಂಗನಾಥರಾವ್ ಇವರು ಮಾಡುತ್ತಿರುವಂತಹ ಕಲಾವಿದರ ಸಂದರ್ಶನದಲ್ಲಿ ನಾನು ಇಂದು ಪರಿಚಯಿಸಲು ಹೊರಟಿರುವಂತಹ ವ್ಯಕ್ತಿ ಹಿರಿಯ ಹಾಗೂ ಶ್ರೇಷ್ಠ ಭಾಗವತರಾಗಿರುವಂತಹ ಶ್ರೀಯುತ ಮತ್ಯಾಡಿ ನರಸಿಂಹ ಶೆಟ್ಟಿ ಇವರು. ಗಂಡು ಕಲೆಯೆಂದೇ ಕರೆಸಿಕೊಳ್ಳುವಂತಹ ಯಕ್ಷಗಾನಕ್ಕೆ ಪ್ರಸಿದ್ಧಿಯಾದ ಕರಾವಳಿ ತೀರದ ಕುಂದಾಪುರ ತಾಲೂಕಿನ ಹಳ್ಳಾಡಿ ಬಳಿಯ ಯಡಾಡಿ ಮತ್ಯಾಡಿ ಗ್ರಾಮದಲ್ಲಿ 15/6/1927 ರಾಮಣ್ಣ ಶೆಟ್ಟಿ ಹಾಗೂ ಮುತ್ತಕ್ಕ ಶೆಟ್ಟಿ ದಂಪತಿಗಳ ಮಗನಾಗಿ ಜನಿಸಿದವರು ಶ್ರೀಯುತ ಮತ್ಯಾಡಿ ನರಸಿಂಹ ಶೆಟ್ಟಿಯವರು. ಬಡಗುತಿಟ್ಟು ಯಕ್ಷಗಾನದ ಸಾಂಪ್ರದಾಯಿಕ ಶೈಲಿ ಹಾಗೂ ಮಾರ್ವಿ ಮತ್ತು ಕುಂಜಾಲು ಶೈಲಿಯ ಭಾಗವತಿಕೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಇವರಿಗೆ ಇದೀಗ 90ರ ಹರೆಯ. ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣದ ನಂತರ ಯಕ್ಷಗಾನದತ್ತ ಆಕರ್ಷಿತರಾಗಿ ಕಲಾ ಕಲಿಕೆಗೆ ಪ್ರಾರಂಭಿಸಿ ಯಕ್ಷಮಾತೆಯ ಸೇವೆಗೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟರು. ಅಂದಿನ ಕಾಲದ ಹಿರಿಯ ಭಾಗವತರಾದ ಶ್ರೀಯುತ ನಾರಾಯಣಪ್ಪ ಉಪ್ಪೂರರ ಶಿಷ್ಯರಾಗಿ ಯಕ್ಷಗಾನದ ರಾಗ ತಾಳ ಲಯ ಜ್ಞಾನದಲ್ಲಿ ಹಿಡಿತವನ್ನು ಸಾಧಿಸಿ ಪ್ರಥಮ ಬಾರಿಗೆ ಕೊಡವೂರು ಮೇಳದ ಭಾಗವತರಾಗಿ ತಮ್ಮ ವೃತ್ತಿ ಬದುಕಿಗೆ ನಾಂದಿ ಹಾಡಿದರು. ತರುವಾಯ ಪೆರಡೂರು ಮೇಳವನ್ನು ಸೇರಿ ಅಲ್ಲಿ ಅದಾಗಲೇ ಪ್ರಸಿದ್ಧಿಯನ್ನು ಪಡೆದಂತಹ ಗುಣ್ಮಿ ರಾಮಚಂದ್ರ ನಾವಡರ ಮಾರ್ಗದರ್ಶನದಲ್ಲಿ ಕುಂಜಾಲು ಶೈಲಿಯ ಭಾಗವತಿಕೆಯನ್ನು ಅಭ್ಯಸಿಸಿದರು. ನಂತರ ಅಮೃತೇಶ್ವರಿ ಮೇಳವನ್ನು ಸೇರಿ ಪುನಃ ಶ್ರೀ ನಾರಾಯಣಪ್ಪ ಉಪ್ಪೂರರ ಜೊತೆಗೆ ಭಾಗವತಿಕೆಯನ್ನು ಮಾಡುತ್ತಾ ಮಟ್ಟುಗಳಲ್ಲಿ ಅನುಭವವನ್ನು ಹೆಚ್ಚಿಸಿಕೊಂಡರು. ಜೋಡಾಟದ ಭಾಗವತರೆಂದೇ ಖ್ಯಾತಿ ಪಡೆದ ಇವರು ತಮ್ಮ ಗುರುವಿನ ಎದುರಿಗೆ ಜೋಡಾಟದಲ್ಲಿ ಭಾಗವತಿಕೆಯನ್ನು ಮಾಡಿ ಗುರುಗಳೇ ಮೂಗಿನ ಮೇಲೆ ಬೆರಳಿಡುವಂತೆ ಸಾಧನೆಗೈದವರು ಇವರು. ಸುಮಾರು 50ಕ್ಕೂ ಹೆಚ್ಚು ಪ್ರಸಂಗಗಳನ್ನು ಕಂಠಸ್ಥ ಮಾಡಿಕೊಂಡ ಹಿರಿಮೆ ಇವರದು. ಆಧುನಿಕ ತಂತ್ರಜ್ಞಾನಗಳಿಲ್ಲದ ಆ ಕಾಲದಲ್ಲಿ ತಮ್ಮ ಏರು ಶ್ರುತಿಯ ಕಂಠದಿಂದ ಯಕ್ಷಗಾನದ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿದ್ದವರು. ಬಳಿಕ ಮಂದರ್ತಿ ಹಾಗೂ ಮಾರಣಕಟ್ಟೆ ಮೇಳಗಳಲ್ಲಿ
ತಮ್ಮ ಕಂಠಸಿರಿಯ ಇಂಪನ್ನು ಪಸರಿಸಿ ಹಲವಾರು ಕಲಾವಿದರ ಗೆಜ್ಜೆಯ ನಾದಕ್ಕೆ ದನಿಯಾದವರು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಕಲಾಮಾತೆಯ ಸೇವೆಗೈಯುತ್ತಾ ಸಾಗಿದ ಇವರಿಗೆ ಹಲವಾರು ಪ್ರಶಸ್ತಿ ಸಮ್ಮಾನಗಳು ಒದಗಿ ಬಂದಿವೆ. ಅದರಲ್ಲಿ ಮುಖ್ಯವಾದವುಗಳು ಕರ್ನಾಟಕ ಜಾನಪದ ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿ, ದಿ ಕಾಳಿಂಗನಾವಡ ಪ್ರಶಸ್ತಿ, ಹಾರಾಡಿ ರಾಮಗಾಣಿಗ ಪ್ರಶಸ್ತಿ, ಎಂ ಹೆಗಡೆ ಪ್ರಶಸ್ತಿ, ಸೀತಾನದಿ ಪ್ರಶಸ್ತಿ, ಕಾರ್ಕಡ ಶ್ರೀನಿವಾಸ ಉಡುಪ ಪ್ರಶಸ್ತಿ, ಬಣ್ಣದ ಸಕ್ಕಟ್ಟು ಪ್ರತಿಷ್ಠಾನದ ಪ್ರಶಸ್ತಿ, ಜೊತೆಗೆ ಅವರ ಗುರುಗಳ ಹೆಸರಿನಲ್ಲೇ ಕೊಡಮಾಡುವಂತಹ ದಿ ನಾರಣಪ್ಪ ಉಪ್ಪೂರ ಪ್ರಶಸ್ತಿ. ಇದಾವುದಕ್ಕೂ ಹಿಗ್ಗದೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿ ತಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಕಳೆದ ಈ ಹಿರಿಯ ಜೀವ ಇಂದಿಗೂ ನಮ್ಮೊಡನಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರವೇ ಸರಿ. ಮೃದು ವಿಶಾಲ ಹೃದಯಿ ಸಜ್ಜನಿಕೆಯ ಸಾಕಾರ ಮೂರ್ತಿಯಾದ ಸಾಧು ಎಂಬಾಕೆಯನ್ನು ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸಿದ ನಂತರ ಇವರ ಭಾವನಂದನದ ಪ್ರೀತಿ ಪಾರಿಜಾತವಾಗಿ ಅರಳಿದ ಪುಷ್ಪಗಳೇ ಸುಲೋಚನಾ, ಚಂದ್ರಶೇಖರ, ರತ್ನಾವತಿ, ಜ್ಯೋತಿ. ಇಂತಹ ವಿಶಿಷ್ಟ ವ್ಯಕ್ತಿಯನ್ನು ಪರಿಚಯಿಸುವುದೆಂದರೆ ಇದು ನನ್ನ ಪಾಲಿಗೆ ಒದಗಿದ ಭಾಗ್ಯವಲ್ಲದೆ ಮತ್ತಿನ್ನೇನಲ್ಲ. ಇಂತಹ ಸುಂದರ ಅವಕಾಶವನ್ನು ನನ್ನ ಪಾಲಿಗಿತ್ತ ನನ್ನ ಗುರುಗಳಿಗೆ ಸದಾ ನಾನು ಚಿರಋಣಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಸರ್, ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹಿನ್ನೆಲೆ ಅಂದ್ರೆ ನಾನು ಆಟ ನೋಡುವಾಗಲೇ ನನಗೆ ಹುಚ್ಚು ಹಿನ್ನೆಲೆದವರದ್ದು. ಭಾಗವತರು ಆ ಕಾಲದ ಹಳೆ ಭಾಗವತರು ಕರೆಕ್ಟ್. ಪದ್ಯ ಕೇಳುದು, ಯಾವ ಪದ್ಯ ಹೇಗೆ ಹೇಳ್ತಾರೆ ಇದನ್ನೆಲ್ಲ ನಾವು ನಿಮ್ಮ ಮೊದಲಿಗಾದ ವಾರ್ತಿಕೆ ಚಂಡೇವ ಅದೆಲ್ಲ ಅಷ್ಟು ಟಚ್ಚಿದ್ದಿತ್ತು. ಅದರ ಮೇಲೆ ನನಗೆ ಇಂಟ್ರೆಸ್ಟ್ ಬಂದದ್ದು. ನಾನು ಸಣ್ಣ ಸಣ್ಣ ಅರ್ಥ ಹೇಳ್ತಿದ್ದೆ ಸ್ವಲ್ಪ ತಂದೆ, ನನಗೆ ಅದು ರಗಳೆ ಹಾಕತ್ತು ಎಂತ ಬೇಡದಿದ್ದ ತಕ್ಷಣ ಹಾಕಿದ ಒಂದು ದಿವಸ ನಮ್ಮ ಪೈಕಿ ಅವನಿಗೆ ಯಾವ್ದಾದ್ರು ಹೇಳಿದ್ದೀನಿ, ನೀವು ಹುಟ್ಟಿದ ಯಾರಿಗೆ ಕಂಡಿದ್ದಾವ, ನಿನ್ನ ಅಪ್ಪ ಯಾರು ಕೇಳಿದೆ ಬಂದದ್ದು ಕೈದೆ ಅಂದೇ ಪ್ರತಿಜ್ಞೆ ನಾನು ಯಕ್ಷಗಾನದಲ್ಲಿ ತಾಳ ಮೊದಲಿಗೆ ಅರ್ಥ ಹೇಳುದಿಲ್ಲ. ಅದ್ರ ಮೇಲೆ ಇದನ್ನು ಮುಂದೆಸ್ತೆ. ನೀವು ಭಾಗವತಿಗೆ ಕಲ್ತದ್ದು ಯಾರ ಹತ್ರ? ಉಪ್ಪೂರು. ಯಾರು? ನಮ್ಮ ಎಷ್ಟು ವರ್ಷ ಕಲ್ತ್ರಿ ಅವ್ರ ಹತ್ರ? ವರ್ಷ ಅಂದ್ರೆ ದಿವಸ ಅಲ್ಲ, ಅವರು ತಾಳ್ಮೇಲೆ ಇದ್ದಲ್ಲಿ ಯಾವ ಭಾಗವತರ ಸಂಖ್ಯೆ ಇಲ್ಲ. ಕೃಷ್ಣ ವೈದ್ಯರು ಇಲ್ಲಿ ಕೊಂಡ್ಲೂರು ಅಂಪಾರು ಕರೆಕ್ಟ್, ಶೇಷಗಿರಿ ಕಣ್ಣಿಯವರು ಕುಂಜ, ಹೌದು, ಜನಿಯ ಕಟ್ಟೆ ಭಾಗವತರು, ಕೋಟ ಶ್ರೀನಿವಾಸ 4-5 ಜನ ಭಾಗವತರು. ಅವರೆಲ್ಲ ಎಲ್ಲೆಲ್ಲೋ ಇರ್ತಿದ್ರು. ಈ ಉಪ್ಪೂರು ನನ್ನನ್ನ ಪ್ರತಿ ಇಲ್ಲದ ಹಾಲಾಡಿ ಶಂಕರ ಅಣ್ಣ ಸಿದ್ದಾಪುರ ಇಲ್ಲೆಲ್ಲ ನಮ್ಮ ಊರ್ ಮನೆಗೆಲ್ಲ ಒಳ್ಳೆ ಕರ್ತವು. ಒಳ್ಳೆ ಒಂದು ಗಣಪತಿ ಪೂಜೆ ಮಾಡ್ತೀನಿ ನನ್ನ ಹತ್ರ ಎಷ್ಟು ಬಂದು ಹೇಳೋದು ನಮಗೆ ಇದು ಮಾಡಿ ಕೊಟ್ಟರು. ಸ್ವಲ್ಪ ಧೈರ್ಯ ಬಂತು, ಇಂಥ ರಾಗ ಹೇಳಿಕೊಟ್ಟು ಆಮೇಲೆ ನೀವು ಪ್ರಪ್ರಥಮವಾಗಿ ಯಾವ ಮೇಳ ಸೇರಿದ್ದು? ಕೊಡೂರು. ಯಾವುದು? ಕೊಡೂರದ ಹೊಸ ಮೇಳ ಒಂದತ್ತು. ಕೊಡೂರು ಅಂದ್ರೆ ಉಡುಪಿ. ಹೌದೌದು, ಗೊತ್ತು ಗೊತ್ತು. ಮಲ್ಪೆ ಹತ್ರ ಹೌದು, ಶಂಕರನಾಡ ದೇವಸ್ಥಾನ. ಅಲ್ಲಿ ಬಾಬುರಾವ್ ಅಂತ ಒಬ್ರು ಪೋಸ್ಟ್ ಮಾಸ್ಟರು, ವಿದ್ಯಾವಂತರು, ಅವರೇ ಸ್ವಂತ ಮೇಳ ಮಾಡಿದ್ದು. ಮೇಳ ತಯಾರು ಮಾಡಿಕೊಡ್ಲು ನಮ್ಮ ನಿರ್ಮಾಣಿ ಅವರು ಚಂದ್ರಶೆಟ್ಟರ್ದು ಇಲ್ಲೇ ಇದ್ದರು. ಅವ್ರು ತೀರಿ ಹೋದ್ರು. ಅವ್ರು ಹಳ್ಳಿಯಲ್ಲಿ ಹೇಳ್ಕೊಂಡು ಹೋದ್ರು. ಭಾಗವತರಿಗೂ ಅವರು ಖರ್ಚು ಮನೆಗೆ ಬಂದ್ರು. ಅದೇ ಊಟದ ವಿಶೇಷ ಯಾರು ಕಲಿತರು ಎಂತ ಊಟ ಯಾರಂತಲ್ಲ ಭಾಗವತ. ನಿನ್ನ ಮನೆಯದೊಂದು ಮೃಷ್ಟಾನ್ನ ಭೋಜನ ಅಂತೀಗ ನಾವು ಯಾರು ಬಾರ್ದು ಅವೆಲ್ಲ ಗಣಪತಿ ಕಟ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಸೀರೆ ನಮ್ಮಲ್ಲಿ ಇಲ್ಲಿ ಬರ್ತೇಳಿ ಬಂದು ನನ್ನ ತಂದೆಯವ್ರ ಹತ್ರ 8 ದಿನ ಮಟ್ಟಿಗೆ ಕಲ್ತೀನಿ ನಾನು ಜನ ಮಾಡ್ಕೊಳ್ತೀನಿ. ಅಲ್ಲಿಗೆ ಎಂತ ಮಾಡ್ತಿದ್ದಾರೆ ನನಗೂ ಇದ್ದದ್ದು ಇಂಟ್ರೆಸ್ಟ್ ಇದೆ ಅಲ್ಲ. ಹೌದು, ಕರೆಕ್ಟ್. ದೇವರ ದಾರಿ ತಗೊಳ್ತಾರೆ. ಅದೇ ಹೋಗಿ ನಾನು ಆ ಪದ್ಯವೇ ನಂಗೆ ಆ ಪ್ರಸಂಗದ ಬರ್ತದೆ. ಅದೇ ಪ್ರಸಂಗನೇ ಎಷ್ಟಾಗಿದ್ದೇನೆ. ಅಂದ್ರೆ ಆ ಪ್ರಸಂಗದ ಪದ್ಯ ನಿಮಗೆ ಬಾಯ್ಪಾಠ ಇತ್ತು? ಯಾವ ಪ್ರಸಂಗ? ರುಕ್ಮಿಣಿ ಸ್ವಯಂವರ. ನಮ್ಮ ಜಸ್ಟಿಗೆ ಪದಿ ಹೇಳಿದೆ. ಸ್ವಲ್ಪ ವ್ಯತ್ಯಾಸ ಇದ್ರೆ ಹಳೆಯ ವೇದ್ದಾರಿಗಳೆಲ್ಲ ಇದ್ರು. ಕರೆಕ್ಟ್. ಅದು ಹಾಗಾಗಿ ಹೀಗೆ ಹೇಳಿ ಅಂತ ಶ್ರೀವೇದ್ದಾರಿ
ಈ ಪದ್ಯ ಹೀಗೆ ಹೇಳಿ ಭಾಗವತ್ರೆ ಒಂಚೂರು ಮಿಸ್ಟೇಕ್ ಆದ್ರೆ ಹೌದು ಹೌದು ಅವ್ರು ಹೇಳದೆ ಅದೇ ಕ್ರಮಕ್ಕೆ ಹೋದರೆ. ನಿಮ್ಗೆ ಒಟ್ಟು ಎಷ್ಟು ಪ್ರಸಂಗ ಬಾಯಿಪಾಠ ಉಂಟು? ರಾಮಾಯಣ ಒಂದು 50-60. ಓ ಹೌದಾ. ಈಗ ನೋಡಿ, ನೀವು ವೃತ್ತಿಯನ್ನಾಗಿಯೇ ಯಕ್ಷಗಾನವನ್ನ ಆಯ್ಕೆ ಮಾಡಿಕೊಂಡವರು. ಒಟ್ಟು ಎಷ್ಟು ವರ್ಷ ಯಾವ್ಯಾವ ಮೇಳದಲ್ಲೆಲ್ಲ ನೀವು ತಿರುಗಾಟ ಮಾಡಿದ್ರಿ? ತಿರುಗಾಟ ಫಸ್ಟ್ ಕೊಡವೂರು 5 ವರ್ಷ, ಹಾ, ಪೆರಳೂರು 10 ವರ್ಷ, ಓ ಹಾ, 15 ವರ್ಷ, ಅಮೃತ ಸೇರಿ 10, 25 ಆಯ್ತು. 25. ಮಂದರ್ತಿಯಲ್ಲಿ 21 ವರ್ಷ ಮಾಡಿದ್ದೇನೆ. ಹಾ, ಈಗ 46 ಆಯ್ತು. ಮಾಗನಕಟ್ಟೆಯಲ್ಲಿ 5, ಹಾ, 52 ಆಯ್ತು. ಹಾ, ಮಾರನಗಟ್ಟೆಯಲ್ಲಿ ಆದ ನಂತರ ನೀವು ನಿವೃತ್ತಿ ಆದ್ರಿ. ಅಲ್ಲಿ ಆವಾಗ ಹೆಸರಾಂತ ಭಾಗವತ ನರಸಿಂಹದಾಸ್ ಅಂತ ಹೌದೌದು, ಮರವಂತೆ ಬರುವಂತೆ ಅವರು ನಾನು 2 ವರ್ಷ ಒಟ್ಟಿಗೆ ಇತ್ತು. ನಮಗೆಲ್ಲ ಸ್ವಲ್ಪ ಎಲ್ಲ ಯಾವೆಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನು, ಹೆಸರಾಂತ ಕಲಾವಿದರನ್ನೆಲ್ಲ ನೀವು ಕುಣಿಸಿದ್ದೀರಿ? ಹರಾಡಿ ರಾಮಗಾಡಿಗಳು, ಹಾ, ಉಡುಪಿ ಬಸವನಾಯಕರು ಎಲ್ಲ ನಾವು ಕೇಳಿದ್ರು. ಹೌದೌದು, ಗೊತ್ತು. ಮಜ್ಜಿಗೆ ಚಂದ್ರಶೆಟ್ಟರು ಒಳ್ಳೆ ವೇಷದಾಗಿ ಅವರು, ಪೆರಳೂರು ರಾಮ ಎಲ್ಲ ಎಣ್ಣೆ ಇದ್ದಾರೆ. ವೀರಭದ್ರ ನಾಯಕರು ಅದಕ್ಕೆ ಬೇಕು, ಹೌದು, ದಶಾವತಾರಿ ಇವ್ರನ್ನೆಲ್ಲ ಕುಣಿದಿದ್ದೇನೆ. ಸುಳ್ಳೆ ಹೇಳೋದಲ್ಲ. ಹೌದೌದು, ಅಯ್ಯ ಅದು ಗೊತ್ತಪ್ಪ. ಈ ಯಕ್ಷಗಾನ ಕ್ಷೇತ್ರವನ್ನು ನೀವು ವೃತ್ತಿಯಾಗಿ ಆರಿಸದೇ ಇರ್ತಿದ್ರಿ, ನೀವು ಬೇರೆ ಏನ್ ಮಾಡ್ತಿದ್ರಿ? ಬೇರೆ ಹೇಳಲ್ಲ, ಮನೆಯಲ್ಲಿ ನಮ್ಮ ಅಪ್ಪ ಗೊಬ್ಬರ ನೀರು, ಆವಾಗ ಕರೆಂಟ್ ಇಲ್ಲಲ್ಲ. ಅದೇ ಅಂದ್ರೆ ಕೃಷಿಯನ್ನು ಮಾಡ್ತಿದ್ರಿ ಅಂತ. ಕೃಷಿ. ಈಗ ನೋಡಿ, ನೀವು ಯಕ್ಷಗಾನ ಕ್ಷೇತ್ರವನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಒಂದು 55-60 ವರ್ಷ ನೀವು ವ್ಯವಸಾಯ, ಕಲಾ ವ್ಯವಸಾಯವನ್ನು ಮಾಡಿದ್ದೀರಿ. ಈ ಒಂದು ವ್ಯವಸಾಯ ನಿಮ್ಗೆ ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟಿದೆ ಇವತ್ತಿಗೆ? ಹಾ. ಮತ್ತೆ ಇಲ್ಲಿ ಸ್ವಲ್ಪ ನಮ್ಮ ಮಕ್ಕಳದ್ದು ಸ್ವಲ್ಪ ಇದೆಲ್ಲ ಇಲ್ಲೆಲ್ಲ ಬಂತು, ಇನ್ನೆಲ್ಲ ಹೊಡ್ಕೊಂಡಿದ್ದಾರೆ. ಮಳೆಗಾಲ ಆ ಕಾಲದಾಗ ಇರಲಿಲ್ಲ, ಆ ಬೈಲಿಗಂತ ಹೇಳಿ ಇದು ಮಾಡ್ತೇವೆ. ಒಂದು 30-60 ಮಡಿ ಬರ್ತಾರೆ ನಮ್ಮ ಸಂಸಾರಕ್ಕೆ. ಮೇಲ್ ಖರ್ಚಿಗೆಲ್ಲ ತೆಂಗಿನಕಾಯಿ ಎಲ್ಲ ಬಿಡ್ತಾರೆ. ಎಷ್ಟು ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವ ಯುವಕರಿಗೆ ನೀವು ಏನು ಸಲಹೆ ಕೊಡ್ತೀರಿ? ಯಾರು? ನೀವು? ನಾನಾ? ಹಾ, ಅವ್ರು ನ್ಯಾಯವಾದ ಕಲ್ಪದ್ರೆ ಅವನಿಗೆ ಉಪದೇಶ ಕೊಡಬೇಕು ನಾವು ತಯಾರಿ. ಅಲ್ಲಲ್ಲ, ಅಂದ್ರೆ ಕೇವಲ ಹೊಟ್ಟೆಪಾಡಿಗಾಗಿಯೇ ಬರುವವರಿಗೆ ನೀವು ಏನು ಅವರಿಗೆ ಏನು ಉಪದೇಶ ಕೊಡ್ತೀರಿ? ನಾನು ನಮ್ಮೊಟ್ಟಿಗಿದ್ದಲ್ಲಿ ಹಾ, ಇವತ್ತು ಅವಾಗ ಚಹಾ ಕುಡಿಲ್ಲ ಅಂತ ಗೊತ್ತಾದ್ರೆ ಮಾಮಾರ ಒಂದು ಚಹಾ ಕುಡಿಯೋ ಈ ಗುಣ ತಂದೆ ಅಂತ ಮತ್ತೆ ಕೊಡು, ನಾವು ಹೊಟ್ಟೆ ಪಟ್ಟಿಗೆ ಹೋಗ್ತೇವೆ. ಅಲ್ಲಲ್ಲ, ನಾನು ಕೇಳುದು, ಈಗಿನ ಯುವಕರು ಹೊಟ್ಟೆಪಾಡಿಗಾಗಿಯೇ ಬರ್ತಾರೆ ಜೀವನ ನಿರ್ವಹಣೆಗೆ. ಅವರು ಯಕ್ಷಗಾನದ ಬಗ್ಗೆ ಯಾವ ಅಭಿಪ್ರಾಯದಿಂದ ಬರಬೇಕು? ಕೇವಲ ನನ್ನ ಹೊಟ್ಟೆ ತುಂಬಿದ್ರೆ ಸಾಕು, ಯಕ್ಷಗಾನ ಏನಾದ್ರೂ ತೊಂದರೆ ಇಲ್ಲ, ಹೇಗೆ? ಅದೆಲ್ಲ ಹಾಗಿರ್ಬಾರ್ದು. ಹಾ, ಮತ್ತೆ ಹೇಗಿರ್ಬೇಕು? ನಾವು ಇದ್ರ ಮುಂದುವರಿಸಬೇಕು ಅಂತ ಹೇಳಿ ಆಮಂತ್ ಬಂತು. ಅಂದ್ರೆ ಯಕ್ಷಗಾನದ ಬಗ್ಗೆ ಆಗುದಿಲ್ಲ. ಹಾ, ಅಂದ್ರೆ ಯಕ್ಷಗಾನದ ಬಗ್ಗೆ ಭಕ್ತಿ ಶ್ರದ್ಧೆ ಇರಬೇಕು. ಯಾವ ಕ್ರಮ, ಯಾವ ನಡೆ, ಹೇಗೆ ಎಲ್ಲ ತಿಳ್ಕೊಳ್ಬೇಕು. ಅಂದ್ರೆ ಸಂಪೂರ್ಣ ತಿಳ್ಕೊಂಡು ಯಕ್ಷಗಾನಕ್ಕೆ ಬರಬೇಕು. ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪರಂಪರೆ ಅಂತಂದ್ರೆ ಏನದು? ಪರಂಪರೆ ಹಿಂದಿನ ನಾವು ನೋಡಿದ್ದು. ಹಾ, ಒಡ್ಡೋಲ್ಗ, ಪಾಂಡವರು ಒಡ್ಡೋಲ್ಗ ಅಂದ್ರೆ ಭಾರತದ ಕಥೆ, ರಾಮಾಯಣ ಒಡ್ಡೋಲ್ಗ. ಇದಕ್ಕೆ ಎರಡು ವಿಧ ಉಂಟು. ಆ ಒಡ್ಡೋಲ್ಗ ಕಲಿಬೇಕು ನಾವು. ಸಂಗೀತ ಮಾಡುವಾಗ ಸಂಗೀತಗಾರ ಅದನ್ನ ಹೇಳೋದೇ ಕೇಳಿ ನಾವು ಕಲ್ತು. ಅಂದ್ರೆ ಈ ಒಡ್ಡೋಲಗ ಇದನ್ನೆಲ್ಲ ಸಂಪ್ರದಾಯವನ್ನು ಉಳಿಸಿಕೊಳ್ಬೇಕು ಅಂತ ಹೇಳುದು ನೀವು? ಉಳಿಸ್ಕೊಳ್ಬೇಕು. ಉಳಿಸಿಕೊಳ್ಳದೆ ಇದ್ರೆ ಏನಾಗ್ತದೆ? ಕೈದಾಯ್ತಲ್ಲ. ಹೌದು, ಕೈದಾಗಿದೆ. ಅದೇ, ಅದು ಒಳ್ಳೇದಲ್ಲ. ಅಲ್ಲ, ಅಲ್ಲಿ ನೋಡಿ ಒಡ್ಡೋಲ್ಗ ಮಾಡಿ ಅವ್ನು ಮಾತಾಡ್ತೀವಿ, ಒಂದು ಬೀಗ ಹಾಕಿ ಕೈ ಮಾಡಿ ನಿಲ್ಲಿಸಿ ಹೀಗೆಲ್ಲ 2 ವರ್ಷದವರಿಗೆ ಮಾತ್ರ ಅದನ್ನು ಮಾಡುವುದಿಲ್ಲ ನಾವು. ಯಾಕೆ ಅದು 2ನೇ ವರ್ಷದವರಿಗೆ ಮಾಡುವುದಿಲ್ಲ? ಬೇರೆ ನಮ್ಮಿಂದ ದೊಡ್ಡವರು, ನನ್ನಿಂದ ಹಿರಿಯವರು 2ನೇ ವರ್ಷದವರು ಸಿಕ್ಕಿದ್ರು. ಇವರು ನಾಯಕರು, ಉಡುಪಿ ಬಸವ, ಈ ಭಾಗವತರು, ಜನ ಕಟ್ಟಿಯರು, ಶೇಷಿರಿ ಭಾಗವತ ಎಲ್ಲ ಮಾಡಿದ್ದೇ ನಾನು ನೋಡಿದ್ದು. ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ನೀವು ತಿಳ್ಕೊಂಡಿದ್ದೀರಿ? ಅಂದ್ರೆ ಭಾಗವತಿಗೆ, ಚೆಂಡೆ, ಮದ್ಲೆ, ವೇಷ
ಚಂಡೆ ಬದಲೇ ನನಗೆ ಗೊತ್ತೇ ಇಲ್ಲ. ಹಾ, ಗೊತ್ತೇ ಇಲ್ಲ. ಭಾರತ ಸರಿ ಇಲ್ಲ ಅಂತ ಗೊತ್ತಾಗ್ತದೆ. ಹಾ, ಕರೆಕ್ಟ್. ತಪ್ಪೆ ಆದ್ರೆ ಗೊತ್ತಾಗ್ತದೆ, ನಿಮ್ ಬಾರಿಸ್ಲಿಕ್ಕೆ ಗೊತ್ತಿಲ್ಲ ಅಷ್ಟೇ. ಅಂದ್ರೆ ಭಾಗವತಿಕೆಯನ್ನು ಮಾತ್ರ ನೀವು ಅಭ್ಯಾಸ ಮಾಡಿದ್ದು. ಒಂದು ತಪ್ಪಿ ಹೋದ್ರೆ ನಾನು ಒಂದ್ಸಲ ಗಾಟ ಹೇಳಿ ಕೊಡ್ತೆ, ಆ ಪದ್ಯದಲ್ಲಿ ತಿರುಗಿ ಹೇಳಿ ಮಾಡ್ತೇವೆ. ಹಾಗೆ ಬಂದ್ರೆ ನಾವು ಕಲ್ತ ಅಂತ ಹೇಳಿ. ಹಾ, ಕರೆಕ್ಟ್. ಅದು ಗೊತ್ತಾಗ್ಬೇಕಾಗಿ. ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ತಾಳ ಉಂಟು? 7 ಸಪ್ತ ತಾಳಗಳು. ಆಮೇಲೆ ಉಪತಾಳಗಳು ಅಂತ ಏನಾದ್ರು ಉಂಟಾ? ಅಲ್ಲಿ ಉಪತಾಳ ಇದೆ, ತಿರ್ಸು ಒಂದಿರ ಮತ್ತೊಂದು. ಹಾ ಹಾ, ತಾಳ ಹೇಳಿ. ಹಾ. ಸಂಗೀತದಲ್ಲೂ ಹೇಳ ತಾಳ. ಹಾ, ಈ ಸಂಗೀತ ವಿದ್ವಾನೆಲ್ಲ ಇದ್ರಲ್ಲ, ತಾಳ ಇದನ್ನು ಬಿಟ್ಟಿಲ್ಲ ಅವರು. ಧ್ರುವ ಮತ್ತೆ ರೂಪಕಂತ ಇವ ಜಂಪಾಯು ಧ್ರುವೇ ನೇಮತ ಅಷ್ಟತಾಳ ಏಕತಾಳ ಹೇಳಾಯ್ತಲ್ಲ. ಇತಿ ಸಪ್ತತಾಳ ಪ್ರಕೀರ್ತನ. ಪ್ರಕೀರ್ತನ ಅಂದ್ರೆ ಅಷ್ಟೇ. ಹೌದು, ಪ್ರಚಾರದಲ್ಲಿ ಇತ್ತು. ಈಗ ನೋಡಿ, ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ಮಟ್ಟುಗಳಿವೆ? ಮತ್ತೊಂದು ತಾಳಕ್ಕೆ ಹೊಂದಿದೆ. ಹೌದು ಹೌದು, ಕರೆಕ್ಟ್. ತಾಳಕ್ಕೆ ಹೊಂದಿ ಅದು ಎಷ್ಟಿರ್ಬೋದು ಅಂದಾಜು? ಅಂದಾಜು 3. ಅಲ್ಲಲ್ಲ, ಅಂದ್ರೆ ಇನ್ನಷ್ಟು ಸಂಶೋಧನೆ ಮಾಡಿದಷ್ಟು ನಮ್ಗೆ ಮಟ್ಟುಗಳು ಸಿಗ್ತಾ ಹೋಗ್ತದ ಅಥವಾ ಸಿಗ್ತದೆ? ಹಾ, ಲೆಕ್ಕಕ್ಕೆ ಸಿಗದಷ್ಟು ಉಂಟು ಹಾಗಾದ್ರೆ. ಲೆಕ್ಕಕ್ಕೆ ಸಿಗದಿತ್ತು, ಅದನ್ನೆಲ್ಲ ಮಾಡಿದ್ದು ಹೋಗುದಿಲ್ಲ. ಹ್ಮ್. ಅದೇ ಕ್ರಮ ಇದ್ದ ಹಾಗೆ ಹೋಗ್ಬೇಕು. ಈಗ ಯಕ್ಷಗಾನ ಪ್ರಸಂಗ ಪುಸ್ತಕಗಳಲ್ಲಿ ಶಂಕರಾಭರಣ ತ್ರಿವುಡೆ ಅಥವಾ ಸೌರಾಷ್ಟ್ರ ತ್ರಿವುಡೆ ಈ ರೀತಿ ಬರೆದಿರ್ತಾರೆ. ಅಂದ್ರೆ ಅದೇ ರಾಗದಲ್ಲಿ ತಾಳದಲ್ಲಿ ಹಾಡ್ಬೇಕಾ ಅಥವಾ ನಾನು ಖುಷಿ ಬಂದ ಹಾಗಿಲ್ಲ. ಹಾ, ನಮ್ಗೆ ಆರಂಭದಲ್ಲಿ ಮಧ್ಯಮಾವತಿ. ಹಾ, ಮಧ್ಯಮಾವತಿ ರಾಗ ಅಂದ್ರೆ ಪರಿಣಯದ ನೆಪದಿ ಬಂದ ಸುರಾರಿ ಪಾಂಡವರ ಪಿರಿದು ಸಂತೈಸುತ್ತ ವಿವೇಕಿ ಓರ್ವರ ನಟ್ಟಿ ಕ್ರೂರಾಯನೊಳು ಕ್ಷಿತಿಯ ಕೇಳಿಸುವುದು. ಆತ ಅನುವಾಗದಿರ ಐದೆ ರಣಕ್ಕೆ. ಕೃಷ್ಣನ ಪದ್ಯ ಅದು, ಧರ್ಮರಾಯನಿಗೆ ಹೇಳಿದ್ದ. ಹೌದು, ಗೊತ್ತಲ್ಲ ಅದು ಇದೆ. ನಾ ಎಂತ ರಾಗ ಹೇಳಿದ್ದಿ? ಮಧ್ಯಮಾವತಿ. ಮಧ್ಯಮಾವತಿ. ಈಗ ನೋಡಿ, ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ ಇದೆಲ್ಲ ಬೇರೆ ಬೇರೆ ಯಕ್ಷಗಾನದಲ್ಲದ್ದು, ಭರತನಾಟ್ಯದ್ದು, ಕೂಚುಪುಡಿಯದ್ದೆಲ್ಲ ಇರ್ಲಿಕ್ಕೆ ತರ್ಬೋದಾ? ಇದಕ್ಕೆ ಸಿಗ್ಲಿಕ್ಕಿಲ್ಲ. ಇದಕ್ಕೆ ಕೂಡುದು ಅಂದ್ರೆ ಯಕ್ಷಗಾನದ್ದೇ ನಾಟ್ಯ, ಯಕ್ಷಗಾನದ್ದೇ ಮಟ್ಟನ್ನು ಉಪಯೋಗ ಮಾಡ್ಬೇಕು. ಅವನಿಗೆ ಕೋಣಿ ಅಷ್ಟು ಉಂಟು. ಹಾ, ಇದರಲ್ಲೇ ಎಷ್ಟೋ ಉಂಟು. ಅದೇ ನಾರಾಯಣ ವೈಶೇರಿಗಾರರು ಒಂದು ಇದಕ್ಕೆ ದೃಢದ ಒಂದು ವಿಶೇಷ ಪ್ರಭೆ, ಇದಕ್ಕೆ ಪ್ರಭಾವತಿ ಪ್ರವೇಶಕ್ಕೆ ಸುಧಾರಣೆ ಕಾಲದಲ್ಲಿ ಇದು ಆಗ್ತಾ ಇಲ್ಲ. ಪೂರ್ಣ ಕುಣಿತಾರೆ ಅವರು. ಕುಣಿದ ಯಕ್ಷಗಾನದ್ದೇ. ಹೌದು, ಕರೆಕ್ಟ್. ಗೊತ್ತಾಯಿಲ್ಲ. ನಾಟಕ ಏನು ಮಾಡೋಕ್ಕಿಲ್ಲ. ಹೌದು, ಅದೆಲ್ಲ ಮಾಡಬಾರ್ದು. ಪುರಾಣ ಕಥೆಗಳಿಗೆ ಮತ್ತೆ ಯಕ್ಷಗಾನದ ಪ್ರಸಂಗದ ಕಥೆಗಳಿಗೆ ಸ್ವಲ್ಪ ವ್ಯತ್ಯಾಸಗಳು ಉಂಟು ನೋಡಿ. ಈಗ ಉದಾಹರಣೆಗೆ ಕೃಷ್ಣ ಸಂಧಾನ ತಗೊಂಡ್ರೆ ಅದರಲ್ಲಿ ನಮ್ಮ ಪುರಾಣದಲ್ಲಿ ಏನುಂಟು, ದುರ್ಯೋಧನ ಏನು ಅವನಿಗೇನು ಒಳ್ಳೆಯ ಭಾವನೆ ಅದೆಲ್ಲ ಇಲ್ಲ. ಆದ್ರೆ ಪ್ರಸಂಗದಲ್ಲಿ ಏನು, ದುರ್ಯೋಧನನನ್ನು ಒಂದು ರೀತಿಯಾಗಿ ನಾಯಕನನ್ನಾಗಿ ಚಿತ್ರೀಕರಣ ಮಾಡಿದ್ದು ನಾವು ನೋಡ್ತೇವೆ. ಈ ಬದಲಾವಣೆಗೆ ಕಾರಣ ಏನು? ಕಾರಣ ಕೇಳಿ. ಹಾ, ಕೌರವನ ಅಪ್ಪ ಕೂಡ ಕೌರವ ಪಾಂಡವರು ಆವಾಗ ವನದಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡಿ ದ್ರೋಣಾಚಾರ್ಯರಿಂದ ವಿದ್ಯಾಭ್ಯಾಸ ಮಾಡಿ ಕಿಂದ ಮರಟಿಗೆ ಶಾಪದಿಂದ ಆ ಶಲ್ಯ ಇದು ಪಾಂಡು ಚಕ್ರವರ್ತಿ ಸತ್ಯ ಅದು ಕರೆಕ್ಟ್. ಅಷ್ಟೇ ಇದ್ದ. ಅದು ಮುನಿಯ ಶಾಪ. ಅವನು ಬೇಟೆಗೆ ಹೌದು ಹೌದು, ಅದು ನಿಮಗೂ ಗೊತ್ತಿರ್ಬೋದು. ಮೃಗಗಳ ರೂಪದಲ್ಲಿ ಕೂಡಿದ್ದು ಗಂಡ ಹೆಂಡತಿ. ಹೌದು, ಮೃಗ ಅಂತ ಹೊಡದ್ದು ಪಾಂಡು ಗೊತ್ತಿಲ್ಲದೆ. ಹೌದು, ಅವ ಪ್ರಾಣ ಬಿಡುವಾಗ ನೀನು ಕುಷ್ಠದಲ್ಲಿ ಶುರುವಳ್ಳಿ ಅಂತ ಹೇಳು, ನೀನು ಹೆಂಡತಿಯ ಮೈ ಹೊಂಟ್ಲಿಕ್ಕೆ ನನಗಿಲ್ಲ ಅಧಿಕಾರ ಇಲ್ಲ. ಕರೆಕ್ಟ್. ಇವ ಅದೇ ಆ ಮೃಗಗಳ ಕ್ರೀಡೆ ನೋಡಿ ಇವನಿಗೆ ಹೌದು ಕರೆಕ್ಟ್ ಬಲದ್ಗಾರ ಕುಡಿಬಿಟ್ಟ. ಈ ಪಾಂಡವರ ತಬ್ಬಲಿಗಳಾದ್ರಲ್ಲ ಭೀಷ್ಮಾಚಾರ್ಯರು ಅವ್ರಿಗೆ ಕರೆದರು. ಕರೆಕ್ಟ್. ಕರ್ಕೊಂಡು ಹೋದ್ರು ಧರ್ಮರಾಯನಿಗೆ
ಲೆಕ್ಕ ಪ್ರಕಾರ ಕೌರವನ್ 3 ವರ್ಷ ಸಣ್ಣ, ಧರ್ಮರಾಜನೇ ದೊಡ್ಡ. ಯುವರಾಜ ಪದವಿ ಕೊಟ್ಟು ಕೌರವರ ದ್ವೇಷ ಕಾರಣ ಅದೇ. ಕರೆಕ್ಟ್. ಕೌರವ ಪಾಂಡವರು ಅಪ್ಪ ಹೇಗೆ ಮಾಡಿಬಿಟ್ಲಲ್ಲ, ಅವನಿಗೆ ಕೂಡ ಕಣ್ಣು ಕೂಡ ಅದು ಜ್ಞಾನಶಕ್ತಿ ಇತ್ತು ಧೃತರಾಷ್ಟ್ರನಿಗೆ. ನ್ಯಾಯ ಮಾಡಿ ಧರ್ಮ ಪ್ರಕಾರ ಕೊಟ್ಟದ್ದ. ಇದು ಯುವರಾಜ ಕರೆಕ್ಟ್ ಪದವಿ ಕೊಟ್ಟ. ಅದಕ್ಕೆ ಅವರು ಅವನಿಗೆ ತೀರ್ಸು. ಅವನಿಗೆ ಇವ್ರ ಮೇಲೆ ದ್ವೇಷವೇ ಕಾರಣ. ಅಲ್ಲಲ್ಲ, ಅದು ಸರಿ. ನಾನು ಹೇಳುದು ಯಕ್ಷಗಾನದ ಕಥೆಗೂ ಪುರಾಣದ ನಿಜವಾದ ಕಥೆಗೂ ವ್ಯತ್ಯಾಸ ಉಂಟಲ್ಲ, ಅದಕ್ಕೆ ಕಾರಣ ಏನು ಅಂತ. ವ್ಯತ್ಯಾಸ ಎಲ್ಲ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡದ್ದು ಕರೆಕ್ಟ್. ಅಂದ್ರೆ ರಂಗಕ್ಕೆ ಬೇಕಾಗಿ ಮಾಡ್ಕೊಂಡದ್ದು ಅಂತ ಇಟ್ಟುಕೊಳ್ಳುವುದು ಅಷ್ಟೇ ಅಲ್ವಾ. ಈಗ ನೋಡಿ, ಪ್ರಸಂಗದಲ್ಲಿ ಕೆಲವೆಲ್ಲ ಸನ್ನಿವೇಶ ಉಂಟು. ಉದಾಹರಣೆಗೆ ಎಂತ ಗುರುಪತ್ನಿಯನ್ನೇ ಮೋಹಿಸುವ ಶಿಷ್ಯನ ಕಥೆ ಅಂತ ಶಶಿವಂಶವಲ್ಲರಿಂದ ಒಂದು ಪ್ರಸಂಗದಲ್ಲಿ ಬರ್ತದೆ. ಆಮೇಲೆ ಈ ಸುಧನ್ವಾರ್ಜುನದಲ್ಲಿ ಪ್ರಭಾವತಿಗೆ ಸತಿಗೆ ಷೋಡಶದ ಋತು ಸಮಯ ಅಂತ ಹೇಳಿ ಬರ್ತದೆ. ಅದನ್ನೆಲ್ಲ ಕೆಲವರು ಅಸಹ್ಯ ಮಾಡಿ ಹೇಳ್ತಾರೆ. ಅದನ್ನು ಪದ್ಯವನ್ನೇ ಬಿಟ್ರೆ ಏನಾದ್ರೂ ಸಮಸ್ಯೆ ಆಗ್ತದ? ಪದ್ಯವನ್ನೇ ಬಿಟ್ರೆ ಏನಾದ್ರೂ ಸಮಸ್ಯೆ ಆಗ್ತದ? ಅಲ್ಲಿ ಏಕಾದಶಿ ವ್ರತ ಇದು. ಹೌದು, ಕರೆಕ್ಟ್. ಸತಿ ಷೋಡಶದ ಋತು ಸಮಯ, ಏಕಾದಶಿ ವ್ರತ, ಪಿತೃಶ್ರಾದ್ದ, ಕರೆಕ್ಟ್. ಇದು 3 ಒಟ್ಟು ಒಂದೇ ದಿವಸ ಬಂದ್ರೆ ಪಾರಾಗುವುದು ಹೇಗೆ ಅಂತ. ಇದಂತ ಹೇಗೆ ಹೋಗಿ ಏಕಾದಶಿ ವ್ರತ ಬಿಡದೆ ರಾತ್ರಿ ಒಂದು ದಿವಸ ಏಕಾದಶಿ ಅಂದರೆ ರಾತ್ರಿ 12 ಗಂಟೆ ಮೇಲೆ, ಮಧ್ಯರಾತ್ರಿ ಮೇಲೆ ಮರು ದಿವಸಕ್ಕೆ ಸೇರ್ತಾರೆ. ಹೌದು, ಕರೆಕ್ಟ್. ಹೋಗ್ತಾರೆ. ಅದು ಕರೆಕ್ಟ್. ಅದು ಅಲ್ಲಲ್ಲ, ಅಂತ ಅದರಲ್ಲಿ ಅಸಹ್ಯ ಆಗುವ ಹಾಗೆ ಕೆಲವರೆಲ್ಲ ಹೇಳ್ತಾರೆ. ಆ ಪದ್ಯವನ್ನೇ ಬಿಟ್ರೆ ಏನಾದ್ರೂ ಸಮಸ್ಯೆ ಉಂಟಾ? ಅಸಹ್ಯ ಅಂತ ಅಲ್ಲಲ್ಲ, ಕೆಲವರೆಲ್ಲ ಆ ರೀತಿ ಹೇಳ್ತಾರೆ. ಈಗ ಹೇಳುವಾಗ ಈಗ ತಾಲೀಸನ್ನೇ ನಾನು ಒಪ್ಪೋದಿಲ್ಲ. ಇದ್ದಾಗೆ ಹೋಗ್ಬೇಕು. ನೋಡಿ, ಅವನು ಪುರೋಹಿತನೇ ಹಂಸಧ್ವಜ, ಇವನು ಕಟಾಂಜ ಮಾಡಿದ. ಯುದ್ಧಕ್ಕೆ ಹಿನ್ನೆತ್ತವ್ರನ್ನ ತಪ್ಪ ತೈಲ ಕರೆಕ್ಟ್ ಹಾಕ್ತೇನೆ ಹೇಳಲಿಲ್ಲ. ಇವ ಸುಧನ್ನು ಹಾರಲಿಲ್ಲ. ಇವಾಗ ಹಂಚಿದೆ, ಅದು ತಡದ್ದು. ಕರೆಕ್ಟ್. ಬಾಯಿರಲಿ ರಾಣೆ ಕಂಜಿ ಹಿಂದೆ ಪುರೋಹಿತನ ಕರೆದ. ಪುರೋಹಿತನ ಇವನ ಮೇಲೆ ಆಟ ಇತ್ತು, ರಾಜನ ಮೇಲೆ. ಅವನು ತಮ್ಮ ಒಂದು ಮಾಯನಣ್ಣ. ಹೌದು, ಗೊತ್ತು. ಅದಕ್ಕೆ ಅವನು ಕೈ ಬಂದ. ಹೌದು, ಕರೆಕ್ಟ್. ಸಾವಿರವಾದವರು ಮೊದಲಿರುವವರಿಗೆ ನೀನದ ತಪ್ಪುವುದು ಅದರ ಕಡೆಗೆ. ಕರೆಕ್ಟ್. ರಾಜ್ಯದಲ್ಲಿ ಹೋಗ್ತೇವೆ. ಅಂದಾಜು ಬೇಕು. ಈ ಪುರಾಣದ ಕಥೆಗಳಲ್ಲದೆ ಇರುವ ಈ ಕಾಲ್ಪನಿಕ, ಆಮೇಲೆ ಸಾಮಾಜಿಕ ಈ ಕಥೆಗಳೆಲ್ಲ ಯಕ್ಷಗಾನಕ್ಕೆ ಒಳ್ಳೇದ? ಅದು ಇಡಿಸೋದಿಲ್ಲ. ನಾ ಮಾಡಿದೆ. ಪುರಾಣಕ್ಕೆ ಸಂಬಂಧಪಟ್ಟದ್ದು ಆ ಪ್ರಸಂಗ ಯಾರು ಅಡದ್ದಿಲ್ಲ. ಮಂದರ್ತಿ ಮಾದ ಇರುವಾಗ ಪ್ರವಾಹಮಣಿ ವಿಜಯ ಅಂತ ನಾನು ತುಂಬ ಮಾಡಿದೆ. ಅದೇಂತ ಗೊತ್ತಾ, ಪ್ರಭಾಮಣಿ ಸೂರ್ಯನ ಇದ್ರೆ ವ್ರತ ಮಾಡಿದ್ದು ಅವಳ ತಾಯಿ ಪಡೆದದ್ದ ಆ ರಾಜ ಅಂತ ಕಾಶ್ಮೀರ ರಾಜ್ಞ ಅಂತ ಹೆಸರಿರ್ತೇವೆ. ಹುಟ್ಟಿದಾಳು. ಅವಳು ಹುಟ್ಟಿ ಸೂರ್ಯ ಅವಳಿಗೆ ಒಂದು ಧನುಸ್ ಕೊಟ್ಟಿದ್ದಾನೆ. ಅವಳಿಗೂ ವಿದ್ಯಾಭ್ಯಾಸ ಇದು ಯಾವ ಖಂಡನೆ ಮಾಡ್ಕೊಂಡು ಅವನೇ ನಿನಗೆ ಗಂಡ ಅಂತ ಅವಳಲ್ಲಿ ದಿಗ್ವಿಜಯ ಕೊಡೋದು. ಒಬ್ಬ ಗಂಧರ್ವ ಬಂದು ಮೋಹಿಸ್ತಾನೆ ಅವಳು. ಇದ್ದ ನಾಯಿ ಬಿಟ್ಟಲು ಯುದ್ಧಾಯ್ತು. ಯುದ್ಧದಲ್ಲಿ ಸೋಲಿಸಿ ಅದನ್ನು ಉಂಟಲ್ಲ, ಅದ್ರ ಶಕ್ತಿಯ ಬೆನ್ನು ಮಾರಿಕುತ್ತ ಹಾಕಿ ಕರೆಕ್ಟ್ ಬಿಗ್ದ ಆಗಲ್ಲ ಗತಿ ಹೇಸಿದ್ದಾಯ್ತಲ್ಲ. ಇದನ್ನು ನಾರದರು ಹೇಳುತ್ತಾರೆ. ನಾರದರು ಕಟ್ಟಿ ಇತ್ತಲ್ಲ ದೇವತೆಗೆ. ಅವನು ಬಂದ, ಅವನಿಗೆ ಗೊತ್ತಾಯಿತು. ದೇವತೆಗಳೆಲ್ಲ ಬಂದು ಓಡಿಯೋದು. ಕಡೆಗೆ ಎಲ್ಲ ಇವಳದ್ದು ಪ್ರಭಾವ ಹೆಚ್ಚಾಯ್ತಾರೆ. ಹೋಗಿ ಈ ಹೊಸ್ತಿನಾವತಿ ಬಂದಳು. ಹೊಸ್ತಿನಾವತಿಯಲ್ಲಿ ಇಂದ್ರಪ್ರಸ್ಥ ಅಂದ ಆ ಇಂದ್ರಪ್ರಸ್ಥದಲ್ಲಿ ಈ ಮನ್ಮಥನ ಮಗ ಸಾಂಬ ಅಂತಿದ್ದ. ಹೌದು ಹೌದು. ಸಾಂಬನ ಮಗ ಚಕ್ರೇಶ್ವರ ಅಂತ. ಆ ಕಥೆಯ ಯಾವ ಪುರಾಣದಲ್ಲೂ ಇಲ್ಲ ಮಗ. ನಾವೀಗ ಪ್ರಸಂಗ ಅದೊಂದು ಇದು ಬರ್ದಿರ್ಬೋದು, ದೊಡ್ಡ ಇದು ತಲುಪಿಸಿ ಚಕ್ರೇಶ್ವರ ಅಂತ.
ಇವಳು ಅಲ್ಲಿಗೆ ದಿಗ್ವಿಜಯಕ್ಕೆ ಹಾ, ಹಾ. ಯುದ್ಧ ಮಾಡುವಾಗ ಇವಳು ಅದನ್ನೇ ಕತ್ತರಿಸಿದ. ಹಾ, ಅಲ್ಲಿ ಈ ಮೀನಾಕ್ಷಿ ಕಲ್ಯಾಣ ಮನೆ ಹೌದು ಕರೆಕ್ಟ್. ಇದೊಂದು ಕಥೆ ಈ ನಂಬರಿ ನಾನು ಮಾಡಿದ್ದೇನೆ. ಹಾ, ಅಂದ್ರೆ ಇದು ಪುರಾಣದ್ದಲ್ಲ, ಕಾಲ್ಪನಿಕ. ಮತ್ತೆ ಯಾವಾಗ ಇರಲಿಲ್ಲ. ಪ್ರಭುಗಳ ಕಾಲದ ಒಂದು ಆಟ ಕಂಡಿದ್ದೇನೆ. ಪ್ರಭುಗಳದ್ದೇ ಗಂಧರು ಅಕ್ಕಟ್ಟು ಬಾಯ್ಕೊಂಡು ಇದು ಶ್ರೀನಿವಾಸ ನಾಯ್ಕರು ತ್ರಿವೇಶ ಹಾಕಲ್ಲೆ ಒಳ್ಳೆ ನರ್ತನ. ಅಂದ್ರೆ ಈ ಕಾಲ್ಪನಿಕ ಇದೆಲ್ಲ ಮಾಡ್ಬೋದಾಗಾದ್ರೆ ಯಕ್ಷಗಾನದಲ್ಲಿ ಮಾಡಿ ಈಗ ಅದೇ ಅರ್ಥ ಅಲ್ಲ. ಈಗ ಪ್ರೇಕ್ಷಕರು ಅಂತವ್ರೆ. ಹೌದು ಕರೆಕ್ಟ್ ಕರೆಕ್ಟ್. ಪ್ರೇಕ್ಷಕರು ಒಂದೇ ಆಗೋದು. ಈ ಒಡ್ಡೋಲಗ ಕ್ರಮ, ಪೂರ್ವರಂಗ ಇದೆಲ್ಲ ಯಕ್ಷಗಾನದಿಂದ ಈಗ ಮಾಯವೇ ಆಗಿದೆ. ಬಡಗುತಿಟ್ಟಲ್ಲಂತೂ ಹೌದು ಏನೂ ಇಲ್ಲ, ತೆಂಗುತಿಟ್ಟಲ್ಲಾದ್ರೂ ಉಂಟು. ಇದು ಪುನಃ ಈಗ ನಾವು ಪೂರ್ವರಂಗವನ್ನು, ಒಡ್ಡೋಲಗ ಕ್ರಮವನ್ನು ಪುನಃ ಮಾಡಬೇಕಿದ್ರೆ ಯಾರು ಅದನ್ನು ಮಾಡಬೇಕು? ಕಲಾವಿದರ ಅಥವಾ ಪ್ರೇಕ್ಷಕರ ಅಥವಾ ಮೇಳದ ಯಜಮಾನರುಗಳ? ಯಾರು ಮಾಡಬೇಕು? ಯಾರು ಮಾಡುವ ಪ್ರೇಕ್ಷಕರು ಇದ್ರಲ್ವಾ, ಹಾ, ಇವರು ತಿಳ್ಕೊಳ್ಬೇಕದು. ಹಾ, ಬುದ್ಧಿಜೀವಿಗಳಲ್ಲ ಇವರು. ಈಗೆಲ್ಲ ಅವರು ಹ್ಮ್, ಬುದ್ಧಿಜೀವಿಗಳಲ್ಲ. ಹಾ, ಮತ್ತೆ ಈಗ ಆಗದಿದ್ದದ್ದೇ ಕಾಲದವರು. ಅಂದ್ರೆ ಈಗಿನ ಪ್ರೇಕ್ಷಕರಿಗೆ ಬುದ್ಧಿ ಇಲ್ಲ ಅಂತ ಹೇಳುದು ನೀವು. ಹೌದದು ಕರೆಕ್ಟ್. ಅಂದ್ರೆ ನಾವು ಮೊದಲು ಪ್ರೇಕ್ಷಕರು ಬುದ್ಧಿಯನ್ನು ಬೆಳೆಸಿಕೊಂಡು ಅಂತದ್ದನ್ನು ಉಳಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ಬೇಕು ಅಲ್ವಾ? ನಮ್ಮ ಆಸಕ್ತಿಯನ್ನು ನಾವು ಬದಲು ಮಾಡ್ಕೊಳ್ಬೇಕು. ಈಗ ನೋಡಿ, ವೇಷಗಳ ಪ್ರವೇಶಗಳು ಉಂಟು. ಸುಧನ್ವ ಉಂಟು, ಬಬ್ರೋಹನ ಉಂಟು, ಅಭಿಮನ್ಯು ಉಂಟು. ಇದರಲ್ಲೆಲ್ಲ ವ್ಯತ್ಯಾಸಗಳು ಏನಾದ್ರೂ ಉಂಟಾ? ವ್ಯತ್ಯಾಸಗಳು ಹೇಳಕ್ ಬರ್ತೀರ ಆಗುದು. ಹಾ, ಅದು ಇದ್ದರಲ್ಲೆಲ್ಲ ಹೋದ್ರೆ ವ್ಯತ್ಯಾಸ ಇಲ್ಲ. ಇಲ್ಲ. ಹಾ, ಪಾಂಡೇಶ್ವರ ಸದಾಶಿವಯ್ಯ ಅಂತ ಬೊಬ್ಬರನ್ನ ನಾನು ನೋಡಲಿಲ್ಲ ತಿರುಗಾಟದಲ್ಲಿ. ಅದ್ರ ಮೇಲೆ ನಿಮ್ಮ ಇಲ್ಲೊಬ್ಬರು ಇದ್ದರು, ಅವ್ರ ಹೆಸರು ನೆನಪು, ಸುಬ್ಬಣ್ಣಯ್ಯ. ಅವ್ರ ಪೈಕಿ ಅವ್ರಿಗೆ ಭಾಷೆ ಗೊತ್ತಿಲ್ಲ. ಪದ್ಯಗಾರ್ಥ ಹೇಳಬೇಕು, ಇವ್ರು ಮಾತ್ರ ಭಾಷೆಗಳು ಅನ್ನೋದು ವೇಷ ಅದು ಹಿಡಿಸ್ತವ್ರು. ಹಾಸ್ಯಗಾರರು ವೆಂಕಟರಾಯ್ ಪಾಂಡೇಶ್ವರ ಇದೆ ಸದಸ್ಯನ ಅಣ್ಣ. ಅಂತ ಹಾಸ್ಯವೇ ಇಲ್ಲ ಮುಂಚೆ ನಾವು ನೋಡಿ. ಕರೆಕ್ಟ್. ಮಠಪಾಡಿ ಚಂದ್ರ ನಾಯ್ಕರು, ಆಂಗಳಿ ನಾಡು ಆ ಯೋಗ್ಯತೆ ಇರಲ್ಲ. ಇವರೊಂದು ಸುಧೇನು ಹಾಗಾದ್ರೆ ಅದನ್ನು ಮಾಡ್ತಾರೆ. ಯಾರು? ವೆಂಕಟರಾಯ್ ಆ ಯೋಗ್ಯತೆ ಇದ್ದರು. ಈಗ ನೋಡಿ, ಬಡಗಿನಲ್ಲಿ ಕೂಡ ಬಣ್ಣದ ವೇಷಗಳು ಅಂತ ಇತ್ತು. ಒಳ್ಳೊಳ್ಳೆ ಬಣ್ಣದ ವೇಷಧಾರಿಗಳು ಇದ್ರು. ಹೌದು. ಈಗ ಬಣ್ಣದ ವೇಷ ಅಂತ ಹೇಳಿ ಇಲ್ಲೇ ಇಲ್ಲ. ಇನ್ನು ಪುನಃ ಈ ಬಣ್ಣದ ವೇಷ ಈಗ ಪುನಃ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕಲಾವಿದರು ತಯಾರು ಮಾಡ್ಬೇಕಾ ಅಥವಾ ಪ್ರೇಕ್ಷಕರ ಯಜಮಾನರುಗಳ? ಪ್ರಸಂಗ ಇಲ್ಲ ಹೆಚ್ಚಿಗೆ. ಬಣ್ಣದ ವೇಷ ಇಲ್ಲದ ಪ್ರಸಂಗ ಇಲ್ಲ. ಇದು ನಾನು ಕಂಡಾರೆ, ನನ್ನ ಭಾಗದಲ್ಲಿ ಆಗಿದೆ. ಶ್ರೀನಿವಾಸ ಅಂತ ಒಬ್ಬ ಬರುವಂತೆ, ಶ್ರೀನಿವಾಸ ತಮ್ಮ ಅವ ಬಂದಿರ್ತಿ ಬಾಳ್ಕೆ ಸೇದ. ಇವ್ರು ನಮ್ಮನ್ನು ವಿಚಾರಿಸಿದ, ಅವನ ಹಾಕೊಂಡ್ರೆ ಇಲ್ಲ ಮುತ್ತು ಹೇಳಿದ್ರೆ ನನ್ನಲ್ಲಿಗೆ ಹೋಟೆಲ್ ಮುತ್ತು ಹೇಳಿದ್ರು. ಹಾಗೆ ಕಮ್ಮತ್ ಕೊಂಡ್ಮೇಲೆ ಜೋಡ ಸಂಜೀವ್ ಅವ್ರ ಅರ್ಥಧಾರಿಗಳು ಪ್ರಸಂಗ. ಫಸ್ಟು ದ್ರೌಪದಿ ಪ್ರತಾಪ ಅದಾಯ್ತು, ಇಡೀ ಪ್ರಸಂಗ. ಎರಡೇ ಪ್ರಸಂಗ ಕಡೆಗೆ ರತಿ ಕಲ್ಯಾಣ ಕೊಟ್ಟಿದ್ರು. ರತಿ ಕಲ್ಯಾಣದಲ್ಲಿ ಎಲ್ಲರೂ ಬಣ್ಣದ ವೇಷ ಉಂಟು. ಈ ಶ್ರೀನಿವಾಸ ಓದಲೇ ಇಲ್ಲ ಬಹುಶಃ ಹೇಳಿ ಕತೆ ಹೇಳೋದು ತಿಳ್ಕೊಳ್ಳಿ. ನಾನದನ್ನು ಲೀಟ್ಲೆ ಬರೆದಿದ್ದಾರೆ. ರತಿ ಕಲ್ಯಾಣದಲ್ಲಿ ಪ್ರತಿಯೊಂದು ವೇಷ ಬರತಕ್ಕದ್ದು ಅಂತ ಲೀಟ್ಲೆ ಬರೆದಿದ್ದು. ನಾನು ಎಲ್ಲ ಉಳಿದು ತಗೊಂಡು ಗಾತಿ ದೇಡಿ ನಾವು ಓದಿದ್ದಲ್ಲ, ನನಗೂ ಗೊತ್ತುಂಟು. ಕಾಣಿಲ್ಲ ಹೇಸಿಗೆ ಅದ ಕತೆ ಹೊಡೆದ. ಅರ್ಧ ಗಂಟೆ ನಾವು ಟೈಮ್ ಕೊಡ್ತೇವೆ ಆಟ ಇಂಥ ಪ್ರಸಂಗ ಇಂಥ ಗಂಟೆ ಕರೆಕ್ಟ್. 2 ಗಂಟೆ ಟೈಮ್ ಕೊಟ್ಟಿದ್ರು ಪ್ರತಾಪಕ್ಕೆ. ಇವ 1.5 ಗಂಟೆಗೆ ಕೈ ಮಾಡಿದ. ರತಿ ಕಲ್ಯಾಣ ಇತ್ತಲ್ಲ, ಹೌದು. ನಾನು ಸೀದಾ ಸಹಜ ಹೋಗ್ತಾ ಇದ್ದೆ. ಇವ ನೋಡಲಿಲ್ಲ. ಅಲ್ಲಿ ನಾನು ವಕೀಲ ಹತ್ರ ಹೋದೆ. ರೋಗಿ ಉಂಟಿಲ್ಲ, ಅದೇನು ಮಾಡಿಸ್ಬೇಕು ಅಂದು ಬಣ್ಣದ ವೇಷ ಹೇಳಿತ್ತು. ಮೇಘಸ್ತನಿ ಮೇಘಾಸುರ ಅಂತ. ಹೌದು ಕರೆಕ್ಟ್.
ಆ ಬಕಾಸುರನ ಮಕ್ಕಳು ಅವರಿಬ್ಬರು. ಈ ಕೃಷ್ಣನ ದಿಬ್ಬಳೆ ಹೋಗುವಾಗ ಕಮಲಾವತಿಗೆ ಆಕಾಶದಲ್ಲೇ ತಾಡುತ್ತಾವು. ತಂಗಿನ ಕಳೆದ ಅವನು ಸುದರ್ಶನ ಬಿಟ್ಟು ತೆಗೆದ, ಅವನು ಹೋದ. ಇಷ್ಟಕ್ಕೆ ಇವರದ್ದೇ ಅಂತ ಇಲ್ಲ ಆಚೆಗೆ. ಮಂದರ್ತಿ ಬರೀ ಶೆಟ್ಟರ ಬಗ್ಗೆ ಅವನು ಹೇಳೋದು ಮಾಡಿದ್ರೆ ಹೇಳಲಿಕ್ತಾ ಇದ್ದೀನಿ. ನನ್ನ ಬಜ್ಜು ಇಷ್ಟೆಲ್ಲ ಕೇಳಿಸ್ಕೊಂಡ. ನಾನು ನಮ್ಮ ತೋರುತ್ತಾ ಗಾಲಟಿ ತೋರಿಸ್ತಲ್ಲ ಎದುರಾದ್ರೆ ಹಂಗತ್ತ. ಸಂಜೂರಾಯರು ಅಂದರೆ ದೊಡ್ಡ ಅವರು ನಾನು ಬಳಿತಿದ್ರು. ಕತ್ತೆ ಕೂದ ಕೂಗುತ್ತಾ ಇಲ್ಲ, ಕರೆಕ್ಟ್ ಕೂಗು ಚೂಡಾಟ ಆಡಿದೆ. ಅವನು ಹಾಡು ಮಾಡು. ಇದೆಲ್ಲ ನನ್ನ ಅನುಭವ ಇತ್ತು. ಹೌದು ಹೌದು. ಯಾವ ಎಲ್ಲ ಸನ್ನಿವೇಶಗಳಲ್ಲಿ ಬಿಡ್ತಿಕೆ ಬೇಡ? ಯಾವುದು? ಅಲ್ಲಲ್ಲ, ಯಾವ ಎಲ್ಲ ಪದಗಳ ಯಾವ ಎಲ್ಲ ಸನ್ನಿವೇಶದಲ್ಲಿ ಬಿಡ್ತಿಕೆ ಎನ್ನುವಂಥದ್ದು ಬೇಡ? ಅದು ಅಬ್ಬರಿಕೆ ಮೂಲಕ ಆಗತ್ತೆ. ಹಾ, ಈಗ ಸುಧನ್ವ ಪ್ರಮೋತಿ ಒಂದಾದ್ರೆ ಇಲ್ಲ, ಹಿಂದೆ ಉಳಿದಾನೆ. ಅದಕ್ಕೆ ಅಂಥದ್ದಿಲ್ಲ, ತತ ಹಾಕಲು ಆಗ್ತದೆ. ಅನುಸಿಟ್ಟು ಬಂತು, ಮಕ್ಕ ಬರಲಿಲ್ಲ. ಸೇನೆ ಎಲ್ಲ ತಯಾರಿತ್ತು, ಕರೆಕ್ಟ್. ನೀವು ಬರಲಿಲ್ಲ, ಅವನಿಗೆ ಯಾಕೆ ಬರೀ ಜೊತೆ ಕಳ್ಸು. ಅಂದ್ರೆ ಈ ತ್ವರಿತದ್ದು, ಆಮೇಲೆ ಈ ದುಃಖದ ಸಂದರ್ಭಕ್ಕೆಲ್ಲ ಬೇಡ ಹೇಳುದು ನೀವು. ವಿಪರೀತ ಕುಣಿಬಾರ್ದು ಅಂತ ಏನಾದ್ರೂ ನಿಯಮ ಉಂಟು ಯಕ್ಷಗಾನದಲ್ಲಿ? ವಿಪರೀತ ಅದು ಗೊತ್ತಾಗತ್ತಲ್ಲ. ಹಾ, ಅಷ್ಟು ಜನರ ಜೊತೆ ಬಂದು ಮನೆಗೆ ಹೊಂದಿಸಲೇಬಾರ್ದು. ಅಂದ್ರೆ ವಿಪರೀತ ಕುಣಿಬಾರ್ದು ಹೇಳುದು ನೀವು. ಕುಣಿಯೋದಕ್ಕೂ ಒಂದು ಹೆಜ್ಜೆ ಅಂತಿತ್ತು, ಕರೆಕ್ಟ್. ಅದು ಈಗ ತಾಳೆ ಇದ್ದಂಗೆ ಆತ. ಅದಕ್ಕೂ ಏಳು ಇದು ಉಂಟು ಗಾತ. ಒಂದು ಪಾಸ್ ಆಗೋದು, ಅದು ಒಡ್ಡೋಲ್ದ ಮಾತ್ರ ಮಾಡುತ್ತೆ. ನಾವು ಈ ಇಡೀ ಒಡ್ಡೋಲ್ಗ ಮಾಡುವಾಗ ಕರೆಕ್ಟ್ ಮಾಡುತ್ತೆ. ಈಗ ನೋಡಿ, ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದ ಅಥವಾ ಕುಣಿತವನ್ನು ನೋಡಿ ಹಿಮ್ಮೇಳ ಹಿಂಬಾಲಿಸುದ? ಇಲ್ಲ ಇಲ್ಲ, ಆ ಮುಂಚೆ ನಮ್ಮ ಕಾಲದಲ್ಲಿ ಅವರೆಲ್ಲ ಕುಣಿತ ಮುಂಜಾನೆ ಮಾಡಿದ್ದೇ ನೋಡಿ ಕಲ್ತದ್ದು. ಹಾ, ಅಲ್ಲ ಅಂದ್ರೆ ಹಿಮ್ಮೇಳಕ್ಕೆ ಸರಿಯಾಗಿಯೇ ಮುಮ್ಮೇಳ. ಅವರು ಹೆಜ್ಜೆ ಹಾಕಿದಾಗ ನೀವು ತಾಳ ಬಾರಿಸುದಲ್ಲ? ಅಲ್ಲ ಅಲ್ಲ, ಅದು ಮಾಡ್ಲಿಕ್ಕೆ ಇಲ್ಲ. ನಿದ್ರೆ ಬಂದವ ಹೇಳ್ತೇವೆ, ದ್ರೌಪದಿ ನಿದ್ದೆ, ಈ ಕೃಷ್ಣನ್ ಧ್ಯಾನ ಮಾಡ್ದ. ಪಾರ್ಥನ ಒಟ್ಟಿಗೆ ಮಲ್ಕೊಂಡಿದ್ದವರು. ಪಾರ್ಥನ ಆಳ್ವಿಕೆ ಗಳಿನಲ್ಲಿ ತೆಗೆದು ಹೊಡೆದು ಹೇಳ್ಬೇಕು ನಾವು. ಕರೆಕ್ಟ್. ಅವನು ನಿದ್ರೆ ಕೊಡು, ಇದು ಮಾಡಿ ಹೊತ್ಬೇಕು. ಕರೆಕ್ಟ್. ಯಾವ ಪದ್ಯವೋ ಅದು ಅಷ್ಟೇ. ಈ ಕೀಚಕವಾದಿಯಲ್ಲಿ ಭೀಮ ಮಲ್ಕೊಂಡಲ್ಲ, ಸರಿ ಅಂದಿರು ಹೋಗಿ ಅಲ್ಲಿಗೆ ಮುದ್ದೆ ಸುತ್ತ ಇದವನು ಗಳಿಲ್ಲ ಎಚ್ಚೆತ್ತದ್ದು ಅವನು ಅದೇ ಮನೇನಿ ಮಣಿ ಕೂಡಲೇ ಪದ್ಯ ಇಲ್ಲ ಮಾಡಿದ್ದು ಭಾವನೆ. ಸಂಗೀತದ ಆಲಾಪನೆ, ಉದ್ದ ಉದ್ದ ಪದ ಅಂದ್ರೆ ಗಂಟೆಗಟ್ಲೆ ಪದ, ಆಮೇಲೆ 7-8 ಸರ್ತಿ ಹೇಳುದು, ಅದೆಲ್ಲ ಯಕ್ಷಗಾನಕ್ಕೆ ಒಳ್ಳೇದ? ಅದೇ ಉತ್ತರ ಕನ್ನಡದ ಶುರುವಾದ್ದೆ. ಹೇಳಿ. ಉತ್ತರ ಕನ್ನಡದವರು ಒಂದು ಪದ್ಯ 9 ಸಲ ಹೇಳೋದು ಒಂದೊಂದು ಜಾಡ. ಅದು ನಮಗೆ ಹಿಡಿಸುವುದಿಲ್ಲ, ನಾವು ಅದು ಹೇಳುವುದಿಲ್ಲ. ನಮ್ಮ ನಾವರು ಇದೇ ಮಾಡಿ ಮಾಮೂಲಿಗೆ ನಾ ಭಾಗವತಕ್ಕೆ ಮತ್ತೆ ಇದು ನಾನು ಖಂಡದ್ದಲ್ಲ, ಮಾಡ್ತಿದ್ದು ಗೊತ್ತಾಗ್ತದೆ. ಕರೆಕ್ಟ್. ನೀವು ಕೇಳಿದ್ದು ಯಾರು? ಕಾಳಿಂಗನವರು ಆ ರೀತಿ ಮಾಡಿದ್ದು. ಅವ್ರ ಪದ್ಯ ಎತ್ತುವಾಗ ಈ ರಂಗದಲ್ಲಿ ನಿರ್ದೇಶನ ಉಂಟಲ್ಲ, ಅದು ಭಾಗವತನೇ ಮಾಡ್ಬೇಕಾ ಅಥವಾ ಬೇರೆ ಯಾರಾದ್ರೂ ಮಾಡ್ಬೋದಾ? ನಿರ್ದೇಶನ ಎಲ್ಲ ಮಾಡ್ಲಿಕ್ಕೆ ಯಾರಿಲ್ಲ. ನಾವು ಅಲ್ಲಿ ನಾವು ಹಿಂದೆ ಪರ್ದೆ ಇರುತ್ತಲ್ಲ, ಆಗಲಿ ಪರ್ದೆ ಇಲ್ಲ ಹಿಂದೆ ಹಿಂದೆ ಕಾವಂದ ಸನ್ನಿ ಮಾಡು. ಹೌದು, ಬಂದು ಬಾ ಅಂತ ಹಾಗಿತ್ತು. ಅಲ್ಲಲ್ಲ, ಅದೇ ನಿರ್ದೇಶನವನ್ನು ಭಾಗವತರೇ ಮಾಡ್ಬೇಕಾ ಅಥವಾ ಬೇರೆ ಯಾರಾದ್ರೂ ಮಾಡಿದ್ರೆ ಆಗ್ತದ? ಇಲ್ಲ, ಆಗುದಿಲ್ಲ. ಎಲ್ಲಿಗೆ ಅಯ್ಯೋ ನೋಡಿ, ಮೊನ್ನೆ ಇಲ್ಲಿ ಕೋಟೇಶ್ವರದಲ್ಲಿ ಒಂದು ಸಂಬಂಧದಲ್ಲಿ ಅವರು ಮೇಳದವರಲ್ಲ, ಸ್ತ್ರೀಗಳಿದ್ದಾರಿಗೂ ಅಲ್ಲ, ಒಳ್ಳೆದಾಗಿ ಮಾಡಿದ್ದಾರೆ. ಅಲ್ಲಿ 7 ಯಾವಲು ಹೋಗೋದು ಸತಿಗೂ ಮತ್ತು ಸುರತಿಗೆ ಪಡೆದವಳಿಗೆ ಏನು ಪುಣ್ಯ ಒತ್ತಿಗೋ
ಪ್ರತಿಯ ಸೌಂದರ್ಯವಂತಿರಲಿ ದ್ರಪದದ ಸುತೆಯನ್ನು ಕೊಂಡರಿವೆ ಈ ಪರ್ಯಂತ ಅಲ್ಲ. ಆ ಪದ್ಯಕ್ಕೆ ಹೊರಗೋಗ್ಬೇಕು. ಅವಳು ಆ ಸಭೆಯಲ್ಲೇ ಇರ್ತದೆ ಯಾರು ಸೈರಿ ಅಂತ ಆ ಪದ್ಯ ಆಗೋದ್ರಿ ಹೋಗ್ತಾ ಇರ್ಬೇಕು. ಯಾರ ಹತ್ರ ಅಪ್ಪಣೆ ಕೇಳೋದಲ್ಲ, ಒದಗಿದು ಸೂಕ್ಷ್ಮ. ಈಗ ನೋಡಿ, ಯುವ ಪೀಳಿಗೆ ಅಂದ್ರೆ ಈಗಿನ ಯುವಕರು ಯಕ್ಷಗಾನದತ್ತ ಹೆಚ್ಚು ಹೆಚ್ಚು ಬರ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಂದ್ರೆ ನಮ್ಗೆ ಏನು ಹೊಟ್ಟೆ ಕಿಚ್ಚಿಲ್ಲ. ನಾನು ಹೇಳಿದ್ದಲ್ಲ, ಇದೇ ಕ್ರಮದಲ್ಲಿ ಪ್ರಯತ್ನ ಪಡಬೇಕು. ಅವನ ವೇಷಧಾರಿ ಆಗಲಿ, ಪದ್ಯ ಹೇಳೋದೇ ಇರಲಿ, ಮತ್ತು ಸ್ತ್ರೀ ವೇಷಧಾರಿ ನಡೆ, ಎರಡೇ ದಾರಿಗೂ ನಡೆ ಅಂತ ಉಂಟು. ಕರೆಕ್ಟ್. ಗೊತ್ತಾಗಿಲ್ಲ, ಅವ್ರೀಗ ನಮ್ಮಿಂದ ಬಿಕ್ಕಿ ಹೊತ್ತಿಲ್ಲ, ತಾಳ ಬಿಟ್ಟು ಹೋಗುದಿಲ್ಲ. ಅಲ್ಲಲ್ಲ, ಈಗ ಪ್ರೇಕ್ಷಕರು ಹೆಚ್ಚು ಜನ ಇದ್ದಾರೆ, ಹೆಚ್ಚು ಎಲ್ಲ ಹೇಳ್ತಾರೆ, ತುಂಬಾ ಜನ ಪ್ರೇಕ್ಷಕರು ಬರ್ತಾ ಇದ್ದಾರೆ, ಅದರಲ್ಲಿ ಯುವಕರು ಹೆಚ್ಚು ಬರ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯುವಕರು ಹೆಚ್ಚು ಬಂದರೆ ಪ್ರೇಕ್ಷಕರು ಒಂದು ಕಥೆ ಇತ್ತು ನಮ್ಮ ಗುಂಡಿಗೆಯಲ್ಲಿ, ದ್ರೌಪದಿ ಪ್ರತಾಪ, ಹೆರಣ್ಮೇಲೆ ಸುಬ್ಬಣ್ಣ ಅಂದ್ರೆ ದ್ರೌಪದಿ, ಮೊಳ್ಳಳ್ಳಿ ಹಿಡ್ಕೊಂಡು ಕಟ್ಮನೆ ಬಿಟ್ಟು ಅಲ್ಲಿ ಯಾರು ಕೂತ್ಕೊಂಡಾರ, ಪರಿಬೇಡಿ ಪದ ಹೇಳೋದಿಲ್ಲ, ಅರ್ಥ ಹೇಳವ ಅದು ಮತ್ತೆ ಅರ್ಥ ಹೇಳೋದು. ಸುಬ್ಬಣ್ಣನ ಒಂದು ಮಿಸ್ಟೇಕ್ ಶ್ರೀವೇಂಕರಿ, ಈ ಪದ್ಯದ ಅರ್ಥ ಆಗ್ಲಿಲ್ಲವಾ ಹೇಳದೆ ನಾವು ಪದ ಹೇಳುದಿಲ್ಲ. ಅಲ್ಲಲ್ಲ, ಈಗ ಹೆಚ್ಚು ಪ್ರೇಕ್ಷಕರು ಯುವಕರು ಪ್ರೇಕ್ಷಕರು ಹೆಚ್ಚು ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ ನೋಡ್ಲಿಕ್ಕೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಈಗ ಬರುದಾ? ಕೆಲವು ಬುದ್ಧಿ ಇವುಗಳು ಕತೆ ನೋಡ್ಬೇಕಂದಿರ್ತದೆ. ಈಗ ನಿನ್ನೆ ನಮ್ಮ ಮಕ್ಕಳೆಲ್ಲ ಹೋಗಿದ್ರು, 2 ಗಂಟೆವರೆಗೆ ನೋಡಿ ಬಂದರು. ನಾನು ಆ ಪ್ರಸಂಗ ಕೇಳಿ ನಾನು ಅದನ್ನು ಕೊಂಡಿದ್ದೆ. ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಭಾರತ್ ತಲೆಬುಡಲ್ಲಿದ್ದ ಕತೆ ಅದು ನಂಗೆ ನೋಡೋಕೆ ವೈರಾಗ್ಯ. ನಾನು ಗಂಟಿ ಪೂಜೆ ಕಂಡ್ಕೊಂಡು ಬಂದ್ಕೊಂಡಿದ್ದೆ. ಈ ಯಕ್ಷಗಾನ ಪ್ರದರ್ಶನಗಳಿಗೆ ವಿಮರ್ಶೆ ಅಂತ ಬೇಕಾ? ಅಂದ್ರೆ ಇಂಥ ಒಂದು ಇಡೀ ಆಟ ನೋಡಿ, ಇದು ಆಟ ಒಳ್ಳೇದಾಗಿದೆ ಅಥವಾ ಒಳ್ಳೇದಾಗ್ಲಿಲ್ಲ ಅಂತ ಹೇಳುವಂತಹ ವಿಮರ್ಶೆ ಬೇಕಾ? ಯಾರು ಮಾಡ್ಬೇಕು ವಿಮರ್ಶೆ? ನಾನು ಮಾಡ್ತಿದ್ದೆ. ನಾನು ಮೊನ್ನೆ ಒಂದು ಕತೆ ಹೇಳಲ್ಲ, ಒಳ್ಳೆ ಖುಷಿ ಆಯ್ತು. ಕರೆಕ್ಟ್. ಇಲ್ಲಿ ಒಂದು ಆಟ ಆಯ್ತು ಇಲ್ಲಿ ಹೊರಕಡೆ, ಈ ಜನ ಎಂತ ಮಾಡ್ತೇವೋ ಅಂತ ಹೇಳಿದ್ದೆ ನಾನು. ಆಟ ಅಂದ್ರೆ ಇನ್ನಿಲ್ಲ ನಾವು ಮಾಡ್ತೀವಿ ಅಂತ ಮಾತಾಡ. ಈ ಬ್ಯಾಂಡ್ ಸೆಟ್, ಸಿಡಿ ಮದ್ದು ಇದೆಲ್ಲ ಇವಕ್ಕೆ ಬಂದಿದ್ದ ಈ ಮಾಡಿದವರು ಇದ್ದಾರೆ. ಹೆಣ್ಣು ಮಕ್ಕಳ ಮತ್ತೆ ಮಕ್ಕಳ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಡ್ಡಿಲ್ಲ, ಒಳ್ಳೇದು ಒಳ್ಳೇದು ಮಾಡ್ರಿ. ನಾನು ಇಲ್ಲಿ ನಾಲ್ಕು ಒಂದು ಸಂಘ ಕಾರಂತ ಬಂದೆ, ಆ ನಾಟಕ ಒಂದು 9 ಟ್ರೈಲಿಗೆ ಹೋಯ್ದ. ಮುಂದೆ ಚಂದ್ರ ಅಂತ ಇದ್ದ, ದೊಡ್ಡ ಹೇಳಿದಾರಿ ಅಲ್ಲ, ಇಲ್ಲಿ ನಿಮ್ಮ ಚಿರು 3 ಕೈ ಹತ್ರ ಮನೆ. ಅವನು ಟ್ರಯಲ್ ಮಾಡಿದ, ಅಭಿಮನ್ಯು ಕಾಳಗ ಎಲ್ಲ ಮಾಡಿದ್ದಾನ, ಟ್ರಯಲ್ ಮಾಡಿದ್ದವ. ಅದು ಭಾಗವತ್ ಮಾತ್ರ ಒಬ್ಬ ಬಿಗ್ಲಗಟ್ಟು ಬೈ ಒಂದು ಪಕ್ಕ ಬೈ. ಅದು ಹೇಳುವುದೇ ಹಂಗೆ ನನಗೆ ಗೊತ್ತಿಲ್ಲ. ನಾನೇ ಈಗ ಬಪ್ಪ ನಾವು ಒಬ್ಬಳಿ ಅದು ಆ ಕಾರ್ಯಂತ್ರ ಮಕ್ಕಳದ್ದು ಒಬ್ಬಳದ್ದು ಅಭಿಮನ್ಯು ಮತ್ತು ಹುಡುಗಿದು ತಾಯಿ ಮಗನಾಗ ಅಕ್ಕ ತಂಗಿ. ಅದೇ ಕಂಡ ಬೇದ್ರೆ ಹೇಳ್ತೇನೆ, ಕಡೆ ಚಂದ್ರ ಹೇಳಿದ್ದ ಅವ್ನ ಕಾಲದೇ ಎಂಥ ಟ್ರಯಲ್ ಮಾಡಿದ್ ಬರೆಯಿಲ್ಲ ಅಲ್ಲ ಮರ್ರೆ. ಅವನಿಗೆ ಹೇಳು ಕೊಡ್ತೀನಿ ಅಂತ ಭಾಗವತಿಗೆ ಅದು ಬೇಕು. ಅಲ್ಲಲ್ಲ, ಅದೇ ಹೆಣ್ಣು ಮಕ್ಕಳ ಆಟ ಒಳ್ಳೇದಾಗ್ತದೆ. ಒಳ್ಳೇದಾಗ್ತದೆ, ಸಾಧ್ಯ ಉಂಟು. ನಾವು ಉಪದೇಶ ಕೊಟ್ಟರೆ ಒಳ್ಳೇದು. ನಾನು ಭಾಳ ಖುಷಿ ಆಯ್ತು. ಆ ಹುಡುಗಿ ಅಭಿಮನ್ಯು ಪ್ರದಕ್ಷಿಣೆ ಬಂದು ಇರ್ಬೋದು, ಅಲ್ಲಿ ನಿಂತ್ಕೊಂಡು ಕಣ್ಣ ನೀರು ಮಾಡ್ತಿದ್ಬಿಟ್ಟಿರ. ಚೆನ್ನಾಗಿ ಮಾಡಬಹುದು. ಈಗ ಒಳ್ಳೆಯ ಭರವಸೆಯ ಕಲಾವಿದರು ಯಕ್ಷಗಾನದಲ್ಲಿ ಬರ್ತಾ ಇದ್ದಾರೆ. ಈಗ ಯಾರು ಮಾತ್ರ ಪೂರಾ ಜನ 2ನೇ ವರ್ಷವೇ ಆಯ್ತು ಈಗ. ಹೌದು, ಎಲ್ಲ 2ನೇ ವರ್ಷವೇ ಅಲ್ವಾ? ಹೇಳ್ತಿದ್ದಿಲ್ಲ, ಯಥಾರ್ಥ ಹೇಳ್ತೇನೆ. ನಾನು
ರಾಮಗಾಣಿ, ಉಡುಪಿ ಬಸವ, ಪೆರಡೂರು ರಾಮ, ಬ್ರಹ್ಮ ಶ್ರೀನಿವಾಸ ನಾಯ್ಕರು, ಇವರೆಲ್ಲ ನ್ಯಾಯವಾದಿ ಹಾರಾಡಿ ನಾರಾಯಣ ಗಾಣಿಗಳು, ಕೊಕ್ಕರ್ಣಿ ನರಸಿಂಹ, ಹೌದು ಕರೆಕ್ಟ್, ದಿಗ್ಬೋದು. ಆಮೇಲೆ ಶಶಿಪ್ರಭೆ ಅವರು ಮಾಡಿದಂಗೆ ಯಾರು ನಾರಾಯಣಮಣಿ, ಅದು ಅವ್ರು ವಾರದಲ್ಲ ನಾರಾಯಣಮಣಿಯಲ್ಲಿ ಮಾಡೋದು ಶುರುವಣಿ. ಇದೆಲ್ಲ ಕಲಾವಿದರೆ ಅನುಭವ ಉಂಟು ಅವರಿಗೆ, ಅಷ್ಟು ಅನುಭವ ಉಂಟು. ಈ ಕಾಲಮಿತಿ ಯಕ್ಷಗಾನ ಅಂದ್ರೆ 6 ಗಂಟೆಗೆ ಶುರುವಾಗಿ 9 ಗಂಟೆಗೆ ಮುಗೀತದೆ. ಈ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಂದವರು ಎಲ್ಲಿಗೆ ಹೋಗುದು ಅಂತ ಹಾ ಮುಖ್ಯ ನಾನೇ ಅನ್ಸೋದೇ. ಅವರು ಎಲ್ಲಿದೋ ಬಂದವರು ಧರ್ಮಸ್ಥಳದ್ದು ಕಾಲಮಿತಿ ಶುರುವಾಯ್ತು. ಎಂತ ಅವರು 10 ಗಂಟೆವರೆಗೆ ಮಾಡ್ಲಿಕ್ಕೆ ಕಡೆಗೆ ಹೋಗ್ದಲ್ಲಿಗೆ ಕರೆಕ್ಟ್. ನಾನು ಹೇಳಿದಾಗ ಗಾಡಿ ಎತ್ತ ಗಾಡಿಯಲ್ಲಿ ಮಾಡಿ ಮಕ್ಕಳ ಮರಿ ಕಟ್ಕೊಂಡು ಬಂದಾರೀಗ ಅವ್ರ ಗತಿ ಅಂತ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದಂತಹ ಒಂದು ಜವಾಬ್ದಾರಿ ಯಾರ್ದು? ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ? ಯಜಮಾನರನ್ನ ನಾನು ಹೇಳೋದಿಲ್ಲ, ಹಾ. ಎಲ್ಲ ಯಜಮಾನರಿಗೆ ಅಂಥದ್ದು ಈಗ ಎಲ್ಲ ಇದ್ರು ಬರೋಕೆ ಖರ್ಚು ಕೊಡ್ಬೇಕು. ಮೊದಲ ಯಜಮಾನರು ಸ್ವಲ್ಪ ಜವಾಬ್ದಾರಿ ಬೇಕು. ಎಲ್ಲಿ ಯಜಮಾನ ಸ್ಥಳದಲ್ಲೇ ಈಗ ಯಜಮಾನಿಕೆ ಮಾಡಿ 2 ಬಾಳ ಮಾಡಿ ಕಳ್ತೀವಿ. ಅದನ್ನು ಈ ಕಲಾವಿದರಾದರೂ ಉಳಿಸ್ಬೇಕು. ಹುಡುಗರು ಅಡ್ಡಿ ಇಲ್ಲ. ಅಂದ್ರೆ ಕಲಾವಿದರು ಮತ್ತೆ ಮೇಳದ ಯಜಮಾನರುಗಳು ಯಕ್ಷಗಾನವನ್ನು ಉಳಿಸಬೇಕು. ಪ್ರೇಕ್ಷಕರದ್ದು ಏನಿಲ್ಲ ಇದರಲ್ಲಿ. ಪ್ರೇಕ್ಷಕರದ್ದು ಇವರು 10 ಗಂಟೆಗೆ ಎಂತ ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ಮುಂದಿನ ಭವಿಷ್ಯ ಹೇಳೋಕ್ಕಿಲ್ಲ ಮಾತ್ರ. ಅಂದ್ರೆ ಹೇಳುಕಿಲ್ಲ ಅಂದ್ರೆ ದಯವಾಗಿ ನಾನೇನು ಹೇಳಿದ್ನಲ್ಲ, ಇದೇ ಕ್ರಮದಲ್ಲಿ ಇದ್ರೆ ನಡೀತದೆ. ಈ ಮಂಜರ್ತಿ ಮೇಳ 5 ಮೇಳ ಮಾಡಿದ್ರು. ನಾವು ಒಂದು ಆಟ ಮಾಡಿಸ್ಕೊಂಡು ಕಳೆದ ಬೆಳ್ಳಿ ಬಿಟ್ಟರೆ ಪುಸ್ತಕದಲ್ಲಿ ಅವರು ಈ ಮನೆಗೆ ಹೋಗ್ತು. ಅಲ್ಲಿ ಯಜಮಾನರು ಅಲ್ಲ ಹಾಗೇನಾರೆ ಅಲ್ಲಿ ಒಬ್ಬರು ಆಫೀಸರ್ ಇದ್ರೆ ಅವ್ರು ಹೇಳ್ದಂಗೆ ಅಂತ. ಅಂದ್ರೆ ಪರಂಪರೆಯ ರೀತಿಯಲ್ಲಿ ನಡೆಸಿದ್ರೆ ಯಕ್ಷಗಾನ ಉಳಿತದೆ, ಇಲ್ಲದಿದ್ರೆ ಉಳಿಯುವುದಿಲ್ಲ ಅಲ್ವಾ? ಇಷ್ಟು ಹೊತ್ತು ಒಂದು ಬಡಗುತಿಟ್ಟು ಯಕ್ಷಗಾನ ಮತ್ತೆ ಯಕ್ಷಗಾನದ ಬಗ್ಗೆ ನಿಮ್ಮ ಒಂದು ಅನುಭವದಲ್ಲಿ, ನಿಮ್ಗೀಗ 91ನೇ ವರ್ಷ ನಡೀತಾ ಉಂಟು, ನಿಮ್ಗೆ ನೆನಪು ಶಕ್ತಿ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ, ಅದನ್ನೆಲ್ಲ ನೆನಪು ಮಾಡಿ ಬಹಳಷ್ಟು ವಿಚಾರಗಳನ್ನು ನೇರವಾಗಿ ಹೇಳಿದಿರಿ. ನಿಮ್ಗೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ನಮಸ್ಕಾರ. ತಂಗಿ ಒಂದು ಪುಣ್ಯ ಕಾರ್ಯ ಮಾಡಿದ್ರ ಅಲ್ವೇ? ನಮ್ಮ ಅಣ್ಣನ ಮಗ ಮನ್ಮಥನಿಗೆ ಒಪ್ಪಂತ ಕನ್ಯೆಯನ್ನು ನಿರ್ಣಯಿಸಲಿಕ್ಕೆ ನಾನೇ ಬೇಕಾಯ್ತಲ್ಲ. ಇದೆಲ್ಲ ನಮ್ಮ ಅಣ್ಣನ ಅನುಗ್ರಹ. ಅದು ಯಾರ್ಯಾರು ಯಾವ ಕೆಲಸ ಮಾಡ್ಬೇಕು ಅವರು ಅದನ್ನೇ ಮಾಡ್ಬೇಕಲ್ಲ. ಅದೆಲ್ಲ ಆಗ್ಬೇಕು ಅಂತ ಇದ್ದಿತ್ತು. ಹೌದು, ವಿಧಿ ನಿಯಮ. ಆದ್ರೆ ನಮ್ಮವರಿಗೆ ಬಹಳ ಸಂತೋಷವೇ ಆಯ್ತು. ತಡ ಮಾಡಲಿಲ್ಲ. ನೋಡ ಆ ಕಡೆಯಲ್ಲಿ ಭೀಮ, ಅರ್ಜುನ, ನಕುಲ, ಸಹದೇವಾದಿ ಐವರು ಎಲ್ಲರೂ ಸಿದ್ಧರಾಗಿ ಬಂದಿದ್ದಾರೆ. ಅವರೆಲ್ಲ ಬಂದಿದ್ದಾರೆ. ಅದಿಲ್ಲಂತೆ ನಿನ್ನ ಮಗನಿಗೆ ಶೃಂಗಾರಾಗಿದೆಯಾ? ಅಂತ ಇದೆಯಾ? ಹೌದು. ಅತ್ತಿಗೆ ಆ ಕಡೆ ಇದ್ದಾಳಲ್ಲ, ಇದ್ದಾರೆ. ಮತ್ತೆ ಯಾಕೆ ಆದಷ್ಟು ಬೇಗ ನಿಮ್ಮನೆ ಕುಳಿಕೊಂಡು
ವಿಸ್ತೃತವಾಗಿ ಗೊತ್ತಾಗ್ತಾ ಇದೆ. ನೋಡು, ತಳಿರು ತೋರಣ ಧ್ವಜ ಪತಾಕೆಗಳಿಂದ ಶೃಂಗರಿಸಿದ್ದಾರೆ, ಶೃಂಗಾರ ಮಾಡಿದ್ದಾರೆ. ಆ ವಿಷಯ ನಮ್ಗೆ ಅಗತ್ಯ ಇಲ್ಲ. ಈಗ ಮಗಳು ಮದುವೆ ಅಲ್ವಾ, ಅಪ್ಪನಿಗೆ ಎಷ್ಟು ಸಂತೋಷ. ನಾವು ಬಂದಿದ್ದೇವಲ್ಲ ಕಮಲಾವತಿಗೆ, ಯಾರು ವಿಚಾರಿಸೋರೇ ಇಲ್ಲ. ವ್ಯವಸ್ಥಾಪಕರು ಯಾರಾದ್ರೂ ಇರಬಹುದಲ್ಲ. ನೋಡೋಣ ಯಾರ ನೀನು? ನಾನು ಇಲ್ಲಿ ಅವ್ಯವಸ್ಥಾಪಕ. ಹೌದಪ್ಪ, ವ್ಯವಸ್ಥಾಪಕ ಅದೇ ಹೇಳಿದ್ದು ನಾನು. ಮದುವೆ ಮನೆಗೆ? ಹೌದು. ನಾವ್ ಯಾರು ಗೊತ್ತಾಯ್ತಾ? ನಿಮ್ಗೆ ಬರ್ತಾ ನಮ್ಮ ಅಣ್ಣ. ಆಹಾ, ಅದನ್ನ ಹೇಳಿದ್ರಲ್ಲ, ನಮ್ಮ ದೊಡ್ಡಣ್ಣ ಒಬ್ರು ಇದ್ರು. ದೊಡ್ಡಣ್ಣ ಇವ್ರು, ಸಣ್ಣಣ್ಣ ಯಾರು? ಸಣ್ಣಣ್ಣ ಇವ್ರ? ನಾನೇ. ಪುಳಿಕೃಷ್ಣ ಇವ್ರ? ಯಾರು? ಪುಳಿಕೃಷ್ಣಯ್ಯ ಇವ್ರಲ್ಲ, ಸೀರೆ ಸರಗಲ್ಲ ಶಾಯನಮ್ರ ಎಂತದ್ದು ಪುಣ್ಯ ಎಂತೆಲ್ಲ ಹೇಳ್ತಿದ್ರಲ್ಲ, ವೀರಸಾಗರ ಅಲ್ಲ? ಹೌದು. ಇವ್ರ ಪರಿಚಯ ಆಯ್ತಾ ನಿಮ್ಗೆ? ಯಾರು? ಇವ್ರ ಪರಿಚಯ ಐತಪ್ಪ. ನಿಮ್ಮ ದರ ಕಮಲ ಭೂಪತಿಯಲ್ಲಿ ದಿಬ್ಬಣ ತಯಾರಿಸಿಕೊಂಡು ಬಂದಿದ್ದಾರೆ ದ್ವಾರಾವತಿ ನೀರು ವಿಚಾರವನ್ನು ಹೇಳ್ತೀಯಾ? ನಾನು ದಬ್ಬಳ ಬಂತು. ನಿನ್ನ ಬಾಯಿ ಹುಲಿಲಿಕ್ಕ ಮತ್ತೆ ಅಲ್ಲಪ್ಪ, ಧಾರಾವತಿಯಿಂದ ಮೊದಲು ದಬ್ಬಣ ಬಂತು. ದಬ್ಬಣ ಅಲ್ಲ ಮಹಾರಾಯ, ಅದೇ ದಿಬ್ಬಣ. ದಿಬ್ಬಣ ಬಂದಿದೆ ಅಲ್ಲ? ಹೌದಲ್ಲ. ನಮ್ಮ ಪುರದಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕೆಂದು ನಿನಗೆ ನಾನು ಆಜ್ಞಾಪಿಸಿದ್ದೆ. ನಾವು ಬಿಡ್ಲಿಲ್ಲ. ತೊಳಿರು ತೋರಣ ಧ್ವಜ ಪತಾಕೆಗಳಿಂದ. ಹೌದು, ನಿನ್ನೆಯಿಂದ ಕೆಲಸವೇ ಅದಲ್ವಾ? ಮುತ್ತಿನ ಜಾಲರಿಗಳು ಹೊಂಡ ತೆಗೆಯುವುದು, ಕೊಡಿಯುವುದು, ತಂದು ಹೋಗಿಯುವುದು ಅಲ್ಲ. ಅಂತದ್ದ ಅಲ್ಲ, ಏನು ಹೊಂಡ ತೆಗೆಯುವುದು? ಹೊಂಡ ತೆಗೆಯುವುದು, ಆಮೇಲೆ ಬಾಳೆ ಮರ ಕೊಡಿಯುವುದು, ತಂದಲ್ಲಿ ಹೋಗಿಯುವುದು. ಹೌದು, ಅದೆಲ್ಲ ವ್ಯವಸ್ಥೆ ಆಗಿದೆ. ಮುತ್ತಿನ ಜಾಲರಿಗಳು ಅಲ್ಲದೆ 3-4 ಮಾರ್ಗ ಕೂಡಿದಲ್ಲಿ ಅರವಟ್ಟಿಗೆ ಇಡಬೇಕು. ಅರವಟ್ಟಿಗೆ ಇತ್ತಲ್ಲ? ಅರವಟ್ಟಿಗೆ ನಾಳಿಗೆ ಗರಗಸ ಹಾಕಬೇಕು. ಎಂತದ ಅರವಟ್ಟಿಗೆ? ಅದೆಲ್ಲ ಮಾಡಿಸಿದ್ದೇವೆ. ಬಂದವರಿಗೆ ನೀರು ಕುಡಿಯುವ ವ್ಯವಸ್ಥೆ. ಹೌದು, ಮಾಡಿದ್ದೇವೆ. ಮಾರ್ಗದಲ್ಲಿ ಧೂಳಾಡದೆ ಇರುವ ಹಾಗೆ ಪನ್ನೀರ ಸ್ವಚ್ಛನಾಗದೆ ಆಗಿದೆ. ಅದು ಹಾಗೆ ಅಲ್ಲ? ಹೌದು, ಸರಿ. ಎಲ್ಲ ವ್ಯವಸ್ಥೆಯಲ್ಲಿ ಏನು ತೊಂದರೆ ಇಲ್ವಾ? ಕಾಯ್ತಾ ಇದ್ರು ಅವ್ರು ಬಂದವರು. ನಾವು ಮನಸ್ಸು ಕಲ್ದ ಮರ್ಯಾರೆ, ಅವ್ರು ಕರ್ಕೊಂಡು ಮನಸ್ಸು ಕಲ್ದ. ನಿದ್ದೆ ಬರ್ತದ ಅವರಿಗೆ? ಅಲ್ಲ, ಅವ್ರನ್ನೊಂದು ಮನ್ನಿಸೋದು. ಮನ್ನಿಸ್ಬೇಕು. ಬರಲಿ ಬಂದವರು, ಆಮೇಲೆ ನೋಡಿಕೊಳ್ಳೋಣ. ಬರ್ಲಿ ಬಂದ್ರು ಇಂದ್ರಲ್ಲ. ಕಪ್ಪರಕ್ಕೆ ಮುಟ್ಟುವೆ ಜಾವಡಿಗೆ ಮುಟ್ಟುವೆ ಮಗಳ ಮಗುವೆ ಮುಟ್ಟುವೆ ಮಗಳ ಮಗುವೆ ಗಂಗವಗಳಪ್ಪ ಮುಂದಿನ ಹೌದಾ? ಆದರೆ ಹಾಡಿನಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಮತ್ತೆ ಆಲೋಚನೆ ಮಾಡೋಣ. ಹೌದಲ್ಲ? ಏನ್ ಹೇಳ್ತಾರೆ? ಅಂದನಕ್ಕೆ ಇಲ್ಲ ಮುಂದೆ ದೇವಿಗೆ ಇಲ್ಲ, ಮುಂದೆ ದೇವಿಗೆ ಇಲ್ಲ, ಬನಿದೆ ಮಾತು ಮೊದಲಿಲ್ಲ, ಬನಿದೆ ಮಾತು ಮೊದಲಿಲ್ಲ, ಬೀಯಗಲಿ ಸಂಭ್ರಮ
ಹೋಯ್ತು ಹೋಯ್ತು. ಕೇಳಿದೀಯಾ? ಹೌದಲ್ಲ? ಅವ್ರು ಹಾಡಿನಲ್ಲಿ ದೂರ್ತಾರಲ್ಲ ಮರೆ. ಅವ್ರು ದೂರ್ತ್ರ ಸ್ವಾಮಿ ದ್ರೋಹಿ, ಭೂಭಾರತ, ಕುಲಕಂಟಕ, ಶತ್ರು ಯಾರಿಗೆ ಹೇಳು? ನೀವು ಹೇಳಿದ್ರಲ್ಲ ಅವ್ರು ದೂರ್ತರು ಅಂತ. ಅಲ್ಲ ಮಹಾರಾಯ, ಹಾಗಲ್ಲ. ಮತ್ತೊಂದು ಹಾಡಿನಲ್ಲಿ ನಮ್ಮನ್ನು ದೂರುವುದು. ನಮ್ಮನ್ನು ದೂರ್ತಾ ಇದ್ರ? ಹೌದಾ? ಅದಕ್ಕೆ ಪ್ರತಿಯಾಗಿ ಹಾಡು ಹೇಳಬೇಕು, ಉತ್ತರ ಕೊಡ್ಬೇಕು. ಹಾಡಿನಲ್ಲಿ ಉತ್ತರ ಕೊಡ್ಬೇಕು. ಅವ್ರು ಹಾಡಿನಲ್ಲಿ ಕೇಳಿದಾಗ ನಾವು ಹಾಡಿನಲ್ಲಿಯೇ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಬೇಕು. ಹೌದಲ್ಲ? ಅದಕ್ಕಾಗಿ ಒಂದು ಕೆಲಸ ಮಾಡುವ. ಏನ್ ಮಾಡು? ಒಂದ್ 4 ಜನ ಹೆಂಗಸರನ್ನ ಹಾಡಿ ಕಳಿಸುವ. ಯಾಕ 4 ಜನ ಹೆಂಗಸರು ಹಾಡಿ ಕಳಿಸಿದ್ರೆ ಹಾಡಿ ಅಲ್ಲಪ್ಪ, ಹಾಡು ಹೇಳಲಿಕ್ಕೆ. ಹಾಡು ಹೇಳುವುದಕ್ಕೆ 4 ಜನರನ್ನು ಕಳುಹಿಸಬೇಕು. ಹೌದು. ಎಲ್ಲವರಿಗೆ ಹಾಡು ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲ, ಅಭ್ಯಾಸ ಬೇಕಾದ್ರೆ. ಹಾಡುಗಾರ್ತಿಯರೇ ಇದ್ದಾರೆ. ಹೌದು. ಹೌದು. ಎಲ್ಲಿ? ಆ ಮೇಲ್ಕೇರಿ ಕೆಳಕೇರಿ ಅಲ್ಲಿ ಎಲ್ಲ ಇದ್ದಾರೆ. ಮೇಲ್ಕೇರಿಗೆ ಹೋಗಿ ಕೇಳಿದೆ. ಕೇಳಿದ್ಯಾ? ಹೌದಪ್ಪ, ಇವತ್ತು ಸಮಯವೇ ಇಲ್ಲ ನಮಗೆ ಅಂತ ಹೇಳಿದ್ರು. ಸಮಯ ಇಲ್ಲ ಅಂತ ಹೇಳಿದ್ರು. ಕೆಳಕೇರಿ ಅಲ್ಲಿ ಹೋದೆ. ಇವತ್ತು 4 ಕಡೆ ಮಾತು ಕೊಟ್ಟಿದ್ದೇವೆ ನಾವು ಅಂದ್ರು. ಅವರು ಆಗೋದಿಲ್ಲ ಅಂದ್ರ ಮತ್ತೆ ಅವರನ್ನ ಕಾದ್ರಲ್ಲಿ ಮೂರ್ತ ತಪ್ಪಿ ಹೋಗುದಿಲ್ವಾ? ಮರ್ಯಾದೆ ಹೋಯ್ತಲ್ಲ. ಹೋಗಬಾರ್ದು. ನಾನಿದ್ದೆ. ಹೋಗಬಾರ್ದು ಅಂದ್ರೆ ಹಿಡಿದುಕೊಳ್ಳಿಕ್ಕಂತ. ನಾನಿದ್ದೆ. ನೀನಿದ್ದೆ ಅನ್ನುವುದು ನನಗೆ ಗೊತ್ತಾಗಿದೆ ಮಹಾರಾಯ. ಅದಕ್ಕೆ ನೀನಿದ್ರೆ ಏನ್ ಮಾಡೋದು? ಅದಕ್ಕೊಂದು ಉಪಾಯ ಮಾಡುವ. ಏನು? ನಿಮ್ಮ ಯಜಮಾನ ಅವಳಿಗೆ ಮದುಮಗಳನ್ನು ಶೃಂಗಾರ ಮಾಡುವಂತಹ ಕಾರ್ಯಗಳೆಲ್ಲ ಇದೆ. ಅವಳಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಅಮ್ಮನಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡಿ ಕೆಲಸ ಮಾಡುವ. ಯಾವ್ದು? ಒಬ್ಬನಲ್ಲಿ ಮನೆ ಮನೆಗೆ. ಹೌದು. ಇವರು ಇಲ್ಲಿ ನಿಲ್ಲೋದು, ನೀನು ಮನೆಗೆ ಹೋಗೋದಾ? ಅಲ್ಲ. ಯಾಕೆ? ಹಾಡಿಗೆ ಒಂದು ಜನ ಬೇಕಲ್ಲ ಮರ. ಯಾರಿದ್ದಾರೆ? ನಮ್ಮನೆಯವ್ರನ್ನ ಕರ್ಕ ಬಂದ್ರೆ ಹಾಗೆ. ನಿಮ್ಮನೆಯವರು? ಹೌದು. ಹೇಗೆ ನಿಮ್ಮನೆಯವರು? ಅಲ್ಲ, ನಮ್ಮನೆಯವ್ರು ನಾನು ಕರ್ಕ ತಿರುಗುದಿಲ್ಲ. ಯಾಕೆ? ನೀವು ಕಾಣ್ಲಿಲ್ವೇನು? ನಾನು ನೋಡ್ಲಿಲ್ಲ. ಯಾಕೆ ನೋಡ್ಲಿಲ್ಲ? ನೀವು ನೋಡ್ಲಿಲ್ಲ ಅಲ್ಲ, ನಾನು ತೋರಿಸ್ಲಿಲ್ಲ ಅವ್ರನ್ನು. ಅದು ಯಾಕೆ? ನಾನೆಲ್ಲಾದ್ರೂ ಕರ್ಕೊಂಡು ಹೋದ್ರೆ ಒಂದು 4 ಜನ ನಾನು ಹೆಣ್ತಿನ ಕಂಡ್ರೆ ಖಂಡಿತ ಅವಳಿ ದೃಷ್ಟಿ ಬೀಳುತ್ತೆ. ಯಾರಿಗೆ? ನನ್ನ ಹೆಣ್ತಿಗೆ. ಅಷ್ಟು ಚಂದ, ಅಷ್ಟು ಚಂದ ಮಾರ. ಚಂದ. ಹೌದಪ್ಪ. ಮೈ ಬಣ್ಣ ಹೇಗೆ? ಮೈ ಬಣ್ಣ ಅವ್ರು ಎಂತ ಕೇಂದ್ರಿ? ತೊಳಗಟ್ಟಿ ಯಜ್ಞೇಶ್ವರ. ತೊಳಗಟ್ಟಿ ಯಜ್ಞೇಶ್ವರ ಅಂದ್ರೆ ಬಹಳ ಕೊಪ್ಪು ಅಂತೇಳಿ. ಹೌದು. ಕೊಪ್ಪಾದ್ರೆ ಕೊಂಡಿ ತೊಂಪದು. ಕೊಪ್ಪು ಅಂತ ಕಡಿಮೆ ಮಾಡಬೇಡಿ. ಈಗ ಒಂದು ಮಾತ್ಕೊಂಡಿರಿ ನೀವು. ಕೊರ್ಕು ಶೃಂಗರಾಗಿ ಹೊರಟಾಗ ಬೆಳಕು ಹೊಟ್ಟಿಗಿಚ್ಚಾಗಿ ಹೋಗಿ ಬಾವಿ ಹಾಕೊಂಡಿತ್ತು ಅಂತೆ. ಗೊತ್ತಾ ನಿಮ್ಗೆ? ಹೌದು. ಇರಲಿ. ಅವಳ ಮುಖ, ಅವಳ ಮುಖವ ಮುಖದಾಗ ಒಂದ್ ಹಣಿ ಇತ್ತಲ್ಲ. ಹಣಿ ಅಂದ್ರೆ ಎಂತ ಹಣಿ ಗೊತ್ತಾದ? ದೊಡ್ಡ ಮಣಿ ಕಾಣಂಗಿತ್ತು ಹಣಿ ಅಂದ್ರೆ. ಹಣಿ ಅಂದ್ರೆ ಒಂದು ಮಣಿ. ಹಣಿ ಅಂದ್ರೆ ಮಣಿ. ಹೌದು. 2 ಕೊಂಡಿದ್ದಲ್ಲ. ಕೊಂಡಿನ ದೃಷ್ಟಿ ಆಗುತ್ತಾ? ಒಂದು ಪೂರ್ವಕ್ಕೆ ಒಂದು ಪಶ್ಚಿಮಕ್ಕೆ. ಹೌದು. ಅವಳ ಹೊಲ್ಲ ಹೊಲ್ಲಂದ್ರೆ ತೂಟಿ ಮೀರಿದ ಹೊಲ್ಲು. ಹೌದು. ಮೂಗಂದ್ರೆ ಇಡೀ ಮುಖಕ್ಕೆ ಒಂದೇ ಮೂಗು ಕಾಣಿ. ಮತ್ತೆಲ್ಲವರಿಗೆ ಎಷ್ಟು ಇರ್ತದೆ? ಅಲ್ಲಿ ಇದ್ದು ಮೂಗು ಅಷ್ಟು ಚಂದ ಅಂತ ಹೇಳಿ. ಚಂದ. ಕೆಲವ್ರದ್ದು ದೊಡ್ಡ ಮುಖ, ಮೂಗು ಸಣ್ಣದು. ಕೆಲವ್ರದ್ದು ಮೂಗು ದೊಡ್ಡದು, ಮುಖ ಸಣ್ಣದು. ಇವಳದ್ದು ಹೇಗೆ? ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ಮುಖ ಸರಿಯಾದ ಮೂಗು. ಮುಖಕ್ಕೆ ಸರಿಯಾಗಿ ಉಂಟಾ? ಹೌದು. ಅದೆಲ್ಲ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಅವಳನ್ನೇ ಕರ್ಕೊಂಡು ಬರಲ್ಲ. ಅವಳನ್ನೇ ಕರ್ಕೊಂಡು ಬರಲ್ಲ. ಅವಳನ್ನೇ ಕರ್ಕೊಂಡು ಬಂದ್ರೆ ಅವಳ ಈ ಸಭೆಯಲ್ಲಿ ಕಲಶ ಕನ್ನಡಿಯನ್ನು ಹಿಡಿದು ಹೊರಟ್ರೆ ಅಯ್ಯೋ, ಮತ್ತೆ ನಾ ತೋರಿಸ್ಬೇಕ ನಿಮ್ಗೀಗ? ತೋರಿಸ್ಬೇಕಾ? ಅಯ್ಯೋ, ಅವಳ ನಾವು ಹೇಳ್ರು ನಂಬುದಿಲ್ಲ ನೀವೀಗ. ನಾನ್ ತೋರಿಸ್ದೆ. ಅವಳು ಪಟ್ಟೆ ಸೀರೆ ಉಟ್ಕೊಂಡು ಕಾಣಿ, ಹೀಗೆ ಪಟ್ಟೆ ಸೀರೆ ಉಟ್ಕೊಂಡು ಕಲ್ಸ್ಕೊಂಡು ಹಿಡ್ಕೊಂಡು ನಾನು ಕರೆದ್ರು ಸಾಕು ಬರೋದು. ಗೊತ್ತ ನಿಮ್ಗೆ? ಹಾಗೆ ಓ, ಮಾತು ಸರಿ ಇಲ್ವಾ? ಹೌದು. ಹಾಗೆ ಆಗ್ತದ? ಅವಳು ಅಡ್ಡಿಲ್ವಾ? ಬೇಡ, ಅವಳಾಗ್ಲಿಕ್ಕಿಲ್ಲ. ಅವಳಾಗ್ಲಿಕ್ಕಿಲ್ಲ. ಯಾರಾದೀತು ಮಹಾರಾಜ? ಅವ್ರಿಲ್ಲ, ಇವ್ರಿಲ್ಲ. ಮರ್ಯಾದೆ ಹೋಯ್ತಲ್ಲ. ಉಳಿಬೇಕಲ್ಲ. ಉಳಿಬೇಕು. ಹೇಗೆ? ನಾನಿದ್ದೆ ಮತ್ತು ನಾನಿದ್ದೆ. ಹೌದು. ಏನ್ ನೀನಿದ್ದದ್ದು? ಮರ್ಯಾದೆ ಉಳಿಸ್ತೇ ಈಗ. ಹೇಗೆ? ತಡ ಮಾಡೋದಿಲ್ಲ. ಅವ್ರು ಹಾಡು ಹಾಡಲ್ಲ. ಅವ್ರ ಹಾಡಿಗೆ ಸರಿಯಾಗಿ ಉತ್ತರ ನಾನು ಹಾಡಿನಲ್ಲಿ ನಾನೇ ಕೊಡ್ತೇನೆ. ಅಂದ್ರೆ ಹೆಣ್ಣಾಗ್ಬೇಕಲ್ಲ. ನಾನು ಹೆಣ್ಣಾಗುದಿಲ್ಲ. ಒಟ್ಟಾರೆ ಆಣ ಪಣ್ಣು ಅಂತ ಮಾಡ್ಕೊಂಬ. ಗಂಡು ಅಲ್ಲ, ಗಂಡು ಅಲ್ಲ, ಗಂಡು ಅಲ್ಲ. ಸೀರೆ ತೊಂದರೆ. ನೀನು ಹೇಳ್ತೀಯ? ನಾನು ಸೀರೆ ಉಡ್ತೇನೆ. ಎಷ್ಟು ಕ್ರಮ ಉಂಟು ನಿಮ್ಮಲ್ಲಿ ಸೀರೆ ಉಡುದಲ್ಲ? ಈಗ ಗಡಿಬಿಡಿಯಲ್ಲಿ ಎಂತ ಮಾಡುದು? ಈಗ ಹಾಡು ಹೇಳುವುದು ಹೆಂಗಸರು. ಹೌದು. ಮೀಸೆ ಮೀಸೆ ತೆಗೆಯುವುದಿಲ್ಲ. ತೋರಿಸ್ಬೇಕು ನಾನು. ಹೌದು. ತೆಗೆಯುವುದಿಲ್ಲ. ಹೇಳ
ನಮ್ಗಲ್ಲ ಅದು ಎಂತದ್ದು ಸ್ವರ ಸರಿ ಆಯ್ಕಲ್ಲ ಮಾರ ಓಹೋ ಸ್ವರ ಸಂಚಾರ ಅದೇನು ಅದ ಸ್ವಲ್ಪ ದಮ್ಮು ಉಬ್ಬಸ ಜೊತೆಲಿ ಮೊದ್ಲಿಂದಲ್ಲ ಪುಟ್ಟ ಕಟ್ಟ ಇದು ಕೊಟ್ಟು ಇನ್ನೊಂದು ಕೊಟ್ಕೊಂಡು ಹೋಗ್ತದೆ ಸರಿ ಸುಮ್ಮನೆ ಸ್ವಲ್ಪ ನನಗೆ ಹಸ ಇಲ್ಲ ಅಂದ್ರಲ್ಲ ಅವರು ಉಂಟೊಂದು ಮಾಡಿ ತೋರಿಸ್ತೇನೆ ಅಂದಣಕ್ಕೆ ಹಾಸೆ ಉಂಟು ಮುಂದೆ ದೀವಿಗೆ ಬಲಿರಮ್ಮ ಮಾತು ಮಗಲು ಎದನೆ ಸಂಭ್ರಮವೇ ಸಾಕು ಬನ್ನಿರಿ ಓಯ್ ಬನ್ನಿ ಎಲ್ಲಿಗೆ ಓ ಶೋಭಾನಿ ಹೌದು ಸಾಕಲ್ಲ ಅದೇನು ಆಗ್ಲಿಲ್ಲ ನಮ್ಮದು ಅದು ಇನ್ನುಂಟ ನಮ್ಮ ಕೇಳಿಕೆ ಇನ್ನುಂಟು ಹೌದು ಕೇಳಿ ನೋಡುವ ಹಾಡಿನಲ್ಲಿ ಏನೆಲ್ಲ ಕೇಳ್ತಾರೆ ಹೌದು ಏನೇನೋ ಕೇಳ್ತಾರೆ ಏನಿಗೆ